ಹರೇ 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 ರಾಮ ರಾಮ ಹರೇ ಹರೇ. ಮೈತ್ರೇಯ ಉವಾಚ ನಿಶಮ್ಯ ವೈಕುಂಠ ನಿಯೋಜ್ಯ ಮುಖ್ಯಯೋ ಮಧುಚ್ಯುತಂ ವಾಚ ಮುರುಕ್ರಮ ಪ್ರಿಯ ಕೃತಾಭಿಷೇಕ ಕೃತನಿತ್ಯ ಮಂಗಲೋ ಮುನಿ ಪ್ರಣಮ್ಯಾಶಿಷ ಮಭ್ಯ ವಾದಯತ್. ಮಹಾಮುನಿ ಮೈತ್ರೇಯರು ಮುಂದುವರಿಸಿದರು. ಧ್ರುವ ಮಹಾರಾಜನು ದೇವೋತ್ತಮ ಪರಮಪುರುಷನಿಗೆ ಪರಮ ಪ್ರಿಯನಾಗಿದ್ದನು. ವೈಕುಂಠ ಲೋಕದಲ್ಲಿ ಭಗವಂತನ ಸಹಚರರಾಗಿರುವವರ ಮಧುರವಾದ ಮಾತುಗಳನ್ನು ಕೇಳಿದೊಡನೆಯೇ ಅವನು ಪವಿತ್ರ ಸ್ನಾನ ಮಾಡಿದನು. ತಕ್ಕುದಾದ ಆಭರಣಗಳ ಸಹಿತವಾಗಿ ಬಟ್ಟೆಗಳನ್ನು ಇಟ್ಟನು ಹಾಗೂ ತನ್ನ ನಿತ್ಯದ ಆಧ್ಯಾತ್ಮಿಕ ಕರ್ತವ್ಯಗಳನ್ನು ನಿರ್ವಹಿಸಿದನು. ಬಳಿಕ ಅಲ್ಲಿದ್ದ ಮಹಾಮುನಿಗಳಿಗೆ ಗೌರವಪೂರ್ಣವಾದ ಪ್ರಣಾಮಗಳನ್ನು ಸಲ್ಲಿಸಿದನು ಹಾಗೂ ಅವರಿಂದ ಆಶೀರ್ವಾದಗಳನ್ನು ಸ್ವೀಕರಿಸಿದನು. ಪ್ರಭುಪಾದರ ಭಾವಾರ್ಥದಲ್ಲಿ ಮೊದಲಿಗೆ ಈ ಭೌತಿಕ ಜಗತ್ತನ್ನು ಬಿಟ್ಟು ಬಿಡುವ ವೇಳೆಯಲ್ಲಿ ಧ್ರುವ ಮಹಾರಾಜನು ತನ್ನ ಭಕ್ತಿ ಸೇವೆಯಲ್ಲಿ ಯಾವ ವಿಧದಿಂದ ನಿಷ್ಠನಾಗಿದ್ದಾನೆಂಬುದನ್ನು ನಾವು ಗುರುತಿಸಬೇಕು. ಅವನು ಭಕ್ತಿ ಕಾರ್ಯಗಳಲ್ಲಿ ಅವಿಚ್ಛಿನ್ನವಾಗಿ ಜಾಗರೂಕನಾಗಿದ್ದಾನೆ. ಪ್ರತಿಯೊಬ್ಬ ಭಕ್ತನು ಪ್ರಾತಃ ಕಾಲದ ಮೊದಲೇ ಸ್ನಾನ ಮಾಡಬೇಕು ಮತ್ತು ಶರೀರವನ್ನು ತಿಲಕದಿಂದ ಅಲಂಕರಿಸಬೇಕು. ಕಲಿಯುಗದಲ್ಲಿ ಒಬ್ಬಾತನು ಚಿನ್ನ ಅಥವಾ ರತ್ನಾಭರಣಗಳನ್ನು ಹೊಂದಿರುವುದು ಅಸಾಧ್ಯ. ಆದರೆ ಶರೀರದ ಮೇಲೆ 12 ತಿಲಕ ಚಿಹ್ನೆಗಳು ಮಂಗಳಕರವಾದ ಅಲಂಕಾರಗಳಂತೆ ಶರೀರವನ್ನು ಶುಚಿಗೊಳಿಸಲು ಸಾಕಷ್ಟಾಗುತ್ತವೆ. ಆ ಸಮಯದಲ್ಲಿ ಧ್ರುವ ಮಹಾರಾಜನು ಬದರಿಕಾಶ್ರಮದಲ್ಲಿ ವಾಸವಾಗಿದ್ದ ಆದ್ದರಿಂದ ಅಲ್ಲಿ ಇತರ ಮಹರ್ಷಿಗಳಿದ್ದರು. ಭಗವಾನ್ ವಿಷ್ಣು ಕಳುಹಿಸಿದ ಭಗವಾನವು ತನಗಾಗಿ ಕಾಯುತ್ತಿದೆ ಎಂಬ ಬಗ್ಗೆ ಅವನು ಅಹಂಕಾರ ಪಟ್ಟಿರಲಿಲ್ಲ. ವೈಕುಂಠದ ದೂತ ಮುಖ್ಯರು ತಂದಂತಹ ವಿಮಾನವನ್ನು ಹತ್ತುವ ಮೊದಲು ವಿನಯಶೀಲನಾದ ವೈಷ್ಣವನಂತೆ ಆತನು ಸಮಸ್ತ ಋಷಿಗಳ ಆಶೀರ್ವಾದಗಳನ್ನು ಪಡೆದನು. ಸೊ ಇಲ್ಲಿ ಪ್ರಭುಪಾದರ ಮೊದಲನಾಗಿ ನಮ್ಗೆ ಹೇಗೆ ಧ್ರುವ ಮಹಾರಾಜರು ಅವರು ಭಗವಂತನ ನೋಡ್ಬಿಟ್ಟಿದ್ದಾರೆ. ಅವರಾಗ್ಲೇ ಅವರು 5ನೇ ವಯಸ್ಸಿನಲ್ಲೇ ಅವರು ತಪಸ್ಸೆ ಮಾಡಿದಾಗ ಭಗವಂತನ ದರ್ಶನ ಪಡೆದಿದ್ದಾರೆ. ಮತ್ತೆ ಅವರಿಗೆ ಭಗವಂತನು ಹೇಳಿದ್ದಾನೆ, ಈ ರೀತಿ ನೀವು ವೈಕುಂಠ ಲೋಕಕ್ಕೆ ಬರ್ತೀರಾ, ಎಲ್ಲವೂ ಕೂಡ ಗೊತ್ತು ಅವ್ರಿಗೆ. ಸೊ ಅದೆಲ್ಲ ಇದ್ರೂ ಇಲ್ಲಿ ಹೇಳ್ತಾ ಇದ್ದಾರೆ ಅವ್ರ ಭಕ್ತಿ ಅವ್ರು ಮಾಡೋ ಸಾಧನೆ. ನಾವೆಲ್ಲ ಮಾಡ್ತಾರೆ ಸಾಧನೆ. ಸೊ ಅವರೇನು ಸಾಧನೆ ಆ ರೀತಿ ಮಾಡೋ ಅಗತ್ಯ ಇಲ್ಲ, ಮುಕ್ತ ಪುರುಷರು. ಆದರೂ ಕೂಡ ಭಕ್ತಿ ಯೋಗದ ವಿವಿಧ ಕರ್ತವ್ಯಗಳು, ಸೊ ಅದರಲ್ಲಿ ಅವರು ಎಷ್ಟು ಎಚ್ಚರಿಕೆಯಿಂದ ಮಾಡ್ತಾ ಇದ್ದಾರೆ ಅಂತ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯತ್ ಪ್ರಮಾಣಂ ಕುರಿತೆ ಲೋಕಸ್ಥದ ಅನುವರ್ತನೆ. ಸೊ ಹಾಗೆ ಶುದ್ಧ ಭಕ್ತರಾದವರು ಅವರು ಪರಿಪೂರ್ಣತೆ ಪಡೆದಿದ್ರು ಕೂಡ ಅವರು ಅವರ ವಿಧಿತ ಕರ್ಮಗಳನ್ನು ಮಾಡ್ತಾ ಇದ್ದಾರೆ. ಧ್ರುವ ಮಹಾರಾಜರ ನೋಡಿ ಬಂದಿದ್ದಾರಾಗ್ಲೇ ಕರ್ಕೊಂಡು ಹೋಗೋದಷ್ಟೇ ಇಲ್ಲ ಇವ್ರನ್ನ. ಆಗಲೂ ಕೂಡ ಅವರು ಏನು ವಿಧಿತ ಕರ್ತವ್ಯ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಭುಪಾದರು ಹೇಳ್ತಾರೆ, ನಮ್ಮ ವಿಧಿತ ಕರ್ತವ್ಯ ಅಂದ್ರೆ ಪ್ರಾತಃ ಕಾಲದಲ್ಲೇ ನಾವು ಹೇಳ್ಬೇಕು, ನಾವು ಸೂರ್ಯೋದಯದ ಮುಂಚೆ ಹೇಳ್ಬೇಕು. ಇನ್ನ ಒಳ್ಳೇದಂದ್ರೆ 2-3 ಗಂಟೆ ಕಾಲ ಭ್ರಮಿ ಮುಹೂರ್ತ, ಸೊ ಆ ಸಮಯದಲ್ಲಿ ನಾವು ಹೇಳ್ಬೇಕು. ಸೊ ಹೇಳ್ತಾ ಇದ್ದಾರೆ ನೋಡಿ, ಧ್ರುವ ಮಹಾರಾಜರು ಅಂತ್ಯ ಸಮಯದಲ್ಲೂ ಕೂಡ ಅಷ್ಟು ಶಿಸ್ತಿನಿಂದ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ. ಪ್ರಭುಪಾದರು ತಿಳಿಸ್ಕೊಡ್ತಾ ಇದ್ದಾರೆ. ಕೆಲವೊಮ್ಮೆ ನಾವು ಎಲ್ಲ ಸರಿಯಾಗಿರುತ್ತೆ, ಆದ್ರೆ ಸಾಧನೆಯಲ್ಲಿ ನಾವು ಪತನಗೊಳ್ತೇವೆ. ಈಗ ಈ ಆಚರಣೆಗಳಲ್ಲಿ ಮಾಡೋದಿಲ್ಲ, ವೈಯಕ್ತಿಕವಾಗಿ ನಾನೇ ಅದಕ್ಕೆ ಉದಾಹರಣೆ. ಸೊ ಹಾಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಧ್ರುವ ಮಹಾರಾಜರು ಅಷ್ಟು ಪರಿಪೂರ್ಣತೆ ಪಡೆದಿದ್ರು, ಅವರು ಆ ಸಾಧನೆ ಮಾಡೋದ್ರಲ್ಲಿ ಅಷ್ಟು ತೀವ್ರವಾಗಿದ್ದಾರೆ. ಅಗತ್ಯ ಇಲ್ಲ ಅವ್ರಿಗೆ ಅಗತ್ಯ ಇಲ್ಲ, ಅವ್ರಿಗೆ ಇದೆಲ್ಲ ಮಾಡೋ ಅಗತ್ಯ ಇಲ್ಲ. ಒಬ್ಬ ಆಚಾರ್ಯರೆಲ್ಲ ಹೇಳ್ತಾರೆ, ಮಾಧವಿಂದ ತೂರಿ ಸಂಧ್ಯಾ ವಂದನಂ ಅವರೆಲ್ಲ ಇದೆಲ್ಲ ಒಂದು ಶ್ಲೋಕ ಇದೆ, ಅದರಲ್ಲಿ ಅವ್ರು ಹೇಳೋದು ಸಂಧ್ಯಾ ವಂದನಕ್ಕೆ ನನ್ನ ನಮಸ್ಕಾರಗಳು. ಮತ್ತೆ ಈ ರೀತಿಯ ದಿನನಿತ್ಯದ ಕಾರ್ಯಗಳು ಏನೇನಿದೆ ಸಾಧನೆಯನ್ನ ಮಾಡೋದು, ಅದೆಲ್ಲಕ್ಕೂ ಕೂಡ ನನಗೆ ಅಗತ್ಯ ಇಲ್ಲ. ಸೊ ನಾನು ಎಲ್ಲಿದ್ರು ಕೂಡ ಕೃಷ್ಣನ ಚಿಂತಿಸ್ಬೋದು. ಸೊ ಹಾಗಿದ್ರು ಕೂಡ ಅಂತ ಭಕ್ತರು ಅವ್ರು ಕೂಡ ಮಾಡ್ತಾರೆ. ಅದೇ ಇವಾಗ ನೋಡ್ತಾ ಇದ್ದಾರೆ.
ಧ್ರುವ ಮಹಾರಾಜರು ಆ ನೆಲೆಯಲ್ಲಿ ಇದ್ದಾರೆ. ಆಕ್ಚುಲಿ ಇವರಿಗೆ ಆ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋ ನಿಯಮಗಳು ಅಗತ್ಯ ಇಲ್ಲ. ಆದರೂ ಕೂಡ ಅವರು ಕೂಡ ಆ ವಿಧಿತ ಕರ್ತವ್ಯಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ನಾವು ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಮಗೆ ಅನುಭವ ಆದಾಗೆ ರಾಜಸ ತಾಮಸವನ್ನು ನಮ್ಮನ್ನ ಇಟ್ಕೊಂಡ್ರು. ಇವಾಗ ನಾವು ಸಾಧನೆ ಮಾಡೋದ್ರಿಂದ, ಈ ತರ ಬೆಳಿಗ್ಗೆ ಬೇಗ ಎದ್ದು ಜಪ ಮಾಡೋದ್ರಿಂದ, ಸಾಧನೆ ಮಾಡೋದು ನಮಗೆ ಸ್ವಲ್ಪ ಅಟ್ಲೀಸ್ಟ್ ಭೌತಿಕ ಇದರಿಂದ ಮಾಯೆಯಿಂದ ಹಿಡಿತದಿಂದ ಹೊರಗೆ ತರ್ತೇವೆ. ಮತ್ತೆ ಸ್ವಲ್ಪ ಸತ್ವಗುಣದ ಬಗ್ಗೆ ಆಗುತ್ತೆ, ಅನುಭವ ಇರುತ್ತೆ. ಇಲ್ಲ ನಾವು ಸಾಧನೆ ಸ್ವಲ್ಪ ನಾವು ನಿರ್ಲಕ್ಷ್ಯಗೊಂಡ್ರೆ ನಮ್ಮ ಅನುಭವ ಮಾಯೆ ನಮ್ಮನ್ನ ಹಾಗೆ ಇಟ್ಕೊಂಡು. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ತುಂಬಾ ತೀವ್ರವಾಗಿ ನಾವು ಮಾಡಬೇಕು, ನಾವು ಈ ಆಚರಣೆಗಳನ್ನ ಮಾಡಬೇಕು. ಧ್ರುವ ಮಹಾರಾಜರು ಅವರು ಮುಕ್ತ ಪುರುಷರಾದ್ರೂ ಕೂಡ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀವಿ, ಮುಕ್ತ ಪುರುಷರಾಗಿ ಕೂಡ ಅವ್ರನ್ನೇ ಹೋಗ್ಬೇಕು ಇವಾಗ. ಆದ್ರೂ ಅವ್ರದ್ದೇನು ಆ ಟೈಮ್ಗೆ ಶಿಲಾ ಪ್ರಭುಪಾದ ಕೊಟ್ಟಿದ್ದಾರೆ ಭಕ್ತರಿಗೆ, ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು, ಈ ರೀತಿ ಜಪ ಮಾಡ್ಬೇಕು, ಈ ರೀತಿ ಸಾಧನೆ ಮಾಡ್ಬೇಕು, ಸೇವೆ ಮಾಡ್ಬೇಕು. ಸೊ ಆ ರೀತಿ ಧ್ರುವ ಮಹಾರಾಜರು ಅವರು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಈ ವಿಷಯವಾಗಿ ನನಗೆ ಬರೋದು ಉದಾಹರಣೆ ಶ್ರೀಲ ಹರಿದಾಸ್ ಠಾಕೂರ್ ಅವರು. ಸೊ ಹರಿದಾಸ್ ಠಾಕೂರ್ ಅವರು ಪ್ರತಿನಿತ್ಯ 3 ಲಕ್ಷ ನಾಮವನ್ನು ಜಪಿಸ್ತಾ ಇದ್ರು. 3 ಲಕ್ಷ ಅಂದ್ರೆ ದಿನವಿಡೀನೇ ಅಂತ ಹೇಳ್ಬೋದು ನಾಮಾಚಾರ್ಯರು. ಸೊ ಅವ್ರ ಅಂತ್ಯಕಾಲದಲ್ಲಿ ಹೇಳ್ತಾರೆ, ಅವರು ಕೂಡ ಆರೋಗ್ಯ ಸ್ವಲ್ಪ ಇದಾಯ್ತು ಅನ್ಸುತ್ತೆ. ಮತ್ತೆ ವೃದ್ಧಾವಸ್ಥೆಯಲ್ಲಿ ಏನಾದ್ರೂ ಒಂದಿರುತ್ತೆ, ಏನಾದ್ರೂ ನೋವುಗಳು ಒಂದು ಇದು ಇರುತ್ತೆ. ಸೊ ಆದರೂ ಆ ಸಮಯದಲ್ಲೂ ಕೂಡ ಅಂತ್ಯ ಸಮಯದಲ್ಲಿ ಅವರು 3 ಲಕ್ಷ ನಾಮವನ್ನು ಪ್ರತಿನಿತ್ಯ ಮಾಡ್ತಾ ಇದ್ರು. ಸೊ ನಮಗೆ 16 ಸುತ್ತು ಜಪ ಮಾಡೋದೇ ಪ್ರತಿನಿತ್ಯ ಬಹಳ ಒಂದೊಂದ್ಸಲ ಕಷ್ಟ ಆಗುತ್ತೆ. ಅವರು 3 ಲಕ್ಷ ನಾಮ ಪ್ರತಿನಿತ್ಯ ಮಾಡ್ತಾರೆ. ಅವರು ಅಂತ್ಯ ಸಮಯದಲ್ಲೂ ಕೂಡ ಮಾಡ್ತಾರೆ. ಸೊ ಹಾಗೆ ಶ್ರೀ ಚೈತನ್ಯ ಮಹಾಪ್ರಭು ಒಮ್ಮೆ ಭೇಟಿ ಮಾಡಿದಾಗ ಹೇಳ್ತಾರೆ, ಹರಿದಾಸ ನೀನ್ ಯಾಕೆ ಮಾಡ್ತಾ ಇದೀಯ, ನಿನಗೇನು ಅಗತ್ಯ ಇದೆ ನಿನಗೆ? ಓಕೆ, ಮೊದಲಿಗೆ ನಾವು ಪರಿಪೂರ್ಣತೆ ಪಡಿಲಿಕ್ಕೆ ನಾವು ಸಾಧನೆ ಮಾಡ್ಬೇಕು, ತೀವ್ರವಾಗಿ ಮಾಡ್ಬೇಕು. ಅಂದ್ರೆ ನೀನ್ ಆಗ್ಲೇ ಮುಕ್ತ ಪುರುಷನೋ, ನಿನಗೆ ಮಾಡುವ ಅಗತ್ಯ ಇದೆ. ಸೊ ನಂತರ ಹರಿದಾಸ್ ಠಾಕೂರ್ಗೆ ಕೇಳ್ತಾರೆ ಚೈತನ್ಯ ಮಹಾಪ್ರಭು, ಏನು ನಿನ್ನ ರೋಗ? ಸೊ ನಿನಗೆ ನಿನ್ನ ಸ್ಥಿತಿ ಗೊತ್ತು, ನಿನ್ನ ಲಕ್ಷಣಗಳು ಗೊತ್ತು, ನಿನ್ನ ದೇಹದ ಲಕ್ಷಣಗಳು. ಸೊ ಏನಾಗ್ತಾ ಇದೆ ನಿನಗೆ? ಸೊ ಹರಿದಾಸ್ ಠಾಕೂರ್ ಹೇಳ್ತಾರೆ, ಭಗವಂತನೇ, ನನಗೆ ಯಾವುದು ರೋಗ ಇಲ್ಲ, ನನಗೆ ಭೌತಿಕವಾಗಿ ಈ ರೀತಿಯ ರೋಗ ಇಲ್ಲ. ನಮಗೆ ಹೇಳಿದ್ರೆ, ಇಲ್ಲ ಇವತ್ತು ಅಲ್ಲೇ ನೋವು ಇದಾಗ್ತಾ ಇದೆ ನನಗೆ, ಇಲ್ಲಿ ನನಗೆ ಬಹುಶಃ ನನಗೆ ಹೊಟ್ಟೆಯಲ್ಲೇನೋ ಪ್ರಾಬ್ಲಮ್ ಆಗಿದೆ, ಅಲ್ಲಿ ಬಹುಶಃ ನನ್ನ ಇದಾಗಿದೆ. ನಾವು ನಮ್ಮ ಮನಸ್ಸು ಎಷ್ಟೇನೋ ಕಾರಣಗಳು ಕೊಡುತ್ತೆ, ಯಾಕೆ ನನಗೆ ಈ ರೀತಿ ಸ್ಥಿತಿ ಇದೆ, ಆ ರೀತಿ ಅಂತ. ಹರಿದಾಸ್ ಠಾಕೂರ್ ಏನೋ ಕಾರಣ ಕೊಡ್ಲಿಲ್ಲ. ಅವ್ರು ಹೇಳಿದ್ರು, ನಂದು ಒಂದೇ ರೋಗ, ಹೌದು ನನ್ನ ಒಂದು ರೋಗ ಏನು ಅಂದ್ರೆ, ನನಗೆ ನನ್ನ ಈ ನಾಮ, ನಾನೇನು ಕೃಷ್ಣ ನಿನಗೆ ಭಗವಂತನಿಗೆ ಮಾತು ಕೊಟ್ಟಿದ್ದೇನೆ, ನಾನು ಪ್ರತಿನಿತ್ಯ ಮಾಡ್ತೇನೆ ಅಂತ, ಅದು ಸುತ್ತು ನನಗೆ ಮುಗ್ಸಕ್ ಆಗ್ತಾ ಇಲ್ಲ. ನಾನು 3 ಲಕ್ಷ ನಾಮವನ್ನು ನಾನು ಮುಗ್ಸಕ್ ಆಗ್ತಾ ಇಲ್ಲ ನನಗೆ, ಅದೇ ನನ್ನ ರೋಗ. ನೋಡಿ, ಹರಿದಾಸ್ ಠಾಕೂರರು ಅಂತ್ಯ ಸಮಯ, ತುಂಬಾ ವಯಸ್ಸಾಗಿದೆ ಅವ್ರಿಗೆ, ಆಗಲೂ ಕೂಡ ಅವರು ಹೇಳ್ತಾ ಇದ್ರು, ಅವರು ಮಲಗಿನಲ್ಲೇ ಇದ್ರಲ್ಲೂ ಕೂಡ ಅಲ್ಲೇ ಕೂಡ ಅವ್ರು ಮಾಡ್ತಾ ಇದ್ರು, ಆ ದೇಹದ ಆ ಸ್ಥಿತಿಯಲ್ಲೂ ಕೂಡ ಮಾಡ್ತಾ ಇದ್ರು. ಸೊ ಎನಿವೆ, ಸೊ ಇದು ನಾವು ನೋಡ್ತೇವೆ, ಆಚಾರ್ಯರು, ಶುದ್ಧ ಭಕ್ತರು ಅವರು ನಮಗೆ ಮಾದರಿಯಾಗಿ ಅವರು ಆ ರೀತಿ ಅವರು ಇದು ಮಾಡ್ತಾರೆ. ಚೈತನ್ಯ ಮಹಾಪ್ರಭು ಹೇಳ್ತಾರೆ ಹರಿದಾಸ್ ಠಾಕೂರ್ಗೆ, ನೀನು ನಿಜವಾದ ಆಚಾರ್ಯ ಅಂದ್ರೆ ಅವ್ರ ಪ್ರಚಾರ ಮಾಡ್ತಾರೆ, ಜೊತೆಗೆ ಆಚರಣೆ ಮಾಡ್ತಾರೆ. ಸೊ ನಾವು ಹೆಚ್ಚಾಗಿ ಯಾವ್ದಾದ್ರು ಒಂದು ಮಾಡ್ತೀವಿ, ಅದ್ರಲ್ಲೂ ಹೆಚ್ಚಾಗಿ ಜಾಸ್ತಿ ಪ್ರಚಾರ ಮಾಡಕ್ ನಮ್ಗೆ ಇಷ್ಟ. ನಮ್ಗೆ ಹೇಳ್ತೀವಿ ಎಲ್ಲರೂ, ಏನಾದ್ರು ನಮ್ಗೆ ಕೇಳಿದ್ರೆ, ಅಭಿಪ್ರಾಯ ಕೇಳಿದ್ರೆ ನಾವು ಇದು ಸರಿ, ಅದು ತಪ್ಪು, ಈಗ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಪಟ ನಾವು ಹೇಳ್ಬಿಡ್ತೇವೆ ಪ್ರಚಾರದಲ್ಲಿ ನಾವು. ಆದ್ರೆ ವೈಯಕ್ತಿಕ ಆಚರಣೆಯಲ್ಲಿ ತುಂಬಾ ಹಿಂದೆ ಇದೆ. ಆಪಾನಿ ಆಚಾರ್ಯ ಪ್ರಭು ಜೀವೇರ ಶಿಕ್ಷಾ. ಸೊ ಹೇಳ್ತಾರೆ, ಇವರು ಹರಿದಾಸ್ ಠಾಕೂರರು ಎರಡೂ ಕೂಡ ಪ್ರಚಾರ ಮಾಡ್ತಾ ಇದ್ರು, ಭಗವಂತ ನಾಮದ ಪ್ರಚಾರ ಮಾಡಿ ಜನರಿಗೆ ಹರಿನಾಮವನ್ನು ಅವರು ಕೊಡ್ತಾ ಇದ್ರು. ಅದ್ರ ಜೊತೆಗೆ ನೋಡಿ ಎಷ್ಟರ ಮಟ್ಟಿಗೆ ಕೊಟ್ಟರು, ಅವರಿಗೆ ಸಂಪರ್ಕ ಬಂದ ಒಂದು ವೇಶ್ಯೆ, ಅವರು ಕೂಡ ಹರಿನಾಮದ ದೀಕ್ಷೆ ಕೊಟ್ಟು ಅವರನ್ನು ಕೂಡ ಬದಲು ಮಾಡಿದ್ರು. ಹರಿದಾಸ್ ಠಾಕೂರ್ ಯಾರಿಗೂ ಕೂಡ ಇದು ಮಾಡಲಿಲ್ಲ, ಪ್ರಚಾರ ಮಾಡ್ತಾ ಇದ್ರು. ಸೊ ಹೇಳ್ತಾರೆ, ನಿಗದಿತ ಕರ್ತವ್ಯ, ಅದರಲ್ಲಿ ಚೈತನ್ಯ ಮಹಾಪ್ರಭು ಅವರು ಪ್ರಚಾರ ಆರಂಭ ಮಾಡಿದಾಗ ಅವ್ರಿಗೆ ಪ್ರತಿ ದಿವಸ ಭಕ್ತರು ಹೋಗಿ ಪ್ರಚಾರ ಮಾಡ್ಬೇಕಿತ್ತು, ಪ್ರತಿ ದಿವಸ. ಸೊ ಒಂದು ದಿವಸ ನಾವು ಕೇಳೋದು, ನಿತ್ಯಾನಂದ ಪ್ರಭು ಮತ್ತು ಹರಿದಾಸ್ ಠಾಕೂರರು ಇಬ್ಬರು ಸೇರಿದಂತೆ ಹೋಗಿ ಜಗಾಯ್ ಮದಾಯ್ ಅವ್ರನ್ನ ಅವರು ಅಪ್ರೋಚ್ ಮಾಡಿದ್ರು. ಸೊ ನಿಗದಿತ ಕರ್ತವ್ಯ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದ್ದಾರೆ ಭಕ್ತರಿಗೆ, ಆಮಾರಾಜ್ಞಾಯ್ ಗುರು ಹೈ ತಾರಾಯ ದೇಶ್, ಯಾರೇ ಬೇಕು ತಾರೇ ಕಹೋ ಕೃಷ್ಣ ಉಪದೇಶ್. ಸೊ ಅವರ ಆಜ್ಞೆ ಇದೆ ಚೈತನ್ಯ ಮಹಾಪ್ರಭು. ಸೊ ಆರಂಭದಲ್ಲಿಯೇ ಇವರು ನಿತ್ಯಾನಂದ ಪ್ರಭು ಮತ್ತೆ ಹರಿದಾಸ್ ಠಾಕೂರ್ ಇಬ್ರು ಅವರೊಂದು ತಂಡ, ಅವರೊಂದು ಟೀಮ್,
ಅವರೊಂದಿಬ್ರು ಟೀಮ್. ಜನರಲಿ ಅವರು ಒಳ್ಳೇದು ಟೀಮ್ ಅದ್ರ ಜೊತೆಗೆ ಮಾಡೋದು ಅವರು ಒಳ್ಳೇದು. ಒಬ್ಬೊಬ್ರೆ ಮಾಯ ನಮ್ಮನ್ನ ಇಟ್ಕೊಂಡ್ಬಿಡು ಕಬಳಿಸ್ಬಿಡುದು. ಸೊ ಯಾವ್ದು ಮಾಡಿದ್ರು ಭಕ್ತರ ಸಂಘದಲ್ಲಿ ನಾವು ಪ್ರಚಾರ ಮಾಡ್ಬೇಕು ಪ್ರತಿಯೊಂದು ಕೂಡ. ಅದ್ರ ಜೊತೆಯಲ್ಲಿ ನಾವು ಭಕ್ತಿ ಸೇವೆ ಮಾಡ್ತೇವೆ. ಸೊ ಹರಿದಾಸ್ ಠಾಕೂರ್, ನಿತ್ಯಾನಂದ ಅವರು ಕೂಡ ಹಾಗೆ ಅವ್ರದ್ದೊಂದು ಟೀಮ್. ಹಾಗೆ ಅವರು ಜಗಾಯ್ ಮದಾಯಿಗೆ ಹತ್ರ. ಸೊ ಅವ್ರು ಯೋಚನೆ ಮಾಡೋದು, ಈ ವ್ಯಕ್ತಿಯನ್ನು ನಾವು ಉದ್ಧರಿಸಿದ್ರೆ, ನಿತ್ಯಾನಂದ ಪರ್ಟಿಕ್ಯುಲರ್ಲಿ ಯೋಚಿಸೋದು. ಸೊ ಆಗ ಶ್ರೀ ಚೈತನ್ಯ ಮಹಾಪ್ರಭುವಿನ ಹೆಸರು ಜನರು ಎಲ್ಲರೂ ಇನ್ನ ಗೊತ್ತಾಗುತ್ತೆ, ಅವರ ಚೈತನ್ಯ ಮಹಾಪ್ರಭು ಕೃಪೆಯ ಪ್ರಭಾವ ಗೊತ್ತಾಗುತ್ತೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಕೃಪೆ, ಕರುಣೆ ಇದು ಭಗವಂತನು ಬೇರೆ ಯಾವ ತರದಲ್ಲಿ ಕೊಟ್ಟಿಲ್ಲ. ಪರಮ ಕರುಣ ಪೌದ್ವಿಜನ ನಿತಾಯ್ ಗೌರಚಂದ್ರ. ಸೊ ಹಾಗೆ ಭಗವಂತನ ವ್ಯಕ್ತಿತ್ವ ಅದು ಪರ್ಟಿಕ್ಯುಲರ್ಲಿ ಶ್ರೀ ಚೈತನ್ಯ ಮಹಾಪ್ರಭು ನಿತ್ಯಾನಂದ ರೂಪದಲ್ಲಿ ಅವರ ಕೃಪೆ, ಗೌರ ನಿತಾಯ್ ಅವರ ಕೃಪೆ. ಸೊ ಹಾಗೆ ನಿತ್ಯಾನಂದ ಪ್ರಭು ಹರಿದಾಸ್ ಠಾಕೂರ್ ಸೇರಿದಂತೆ ಅವರು ನಿಗದಿತ ಕರ್ತವ್ಯವಾಗಿ ಹೋಗಿ ಅವರನ್ನು ಅಪ್ರೋಚ್ ಮಾಡ್ತಾರೆ. ಜಗಾಯ್ ಮದಾಯ್ ಹೇಳ್ತಾರೆ, ನೀವು ಜಪ ಮಾಡಿ, ಹರೇ ಕೃಷ್ಣ ಮದ ಜಪಿಸಿ. ಸೊ ಅವರು ಮಾಡೋದಿಲ್ಲ. ಮತ್ತೆ ವರದಿ ಬರುತ್ತೆ ಶ್ರೀ ಚೈತನ್ಯ ಮಹಾಪ್ರಭು ತುಂಬಾ ಸಂತೋಷ ಆಗುತ್ತೆ. ಸೊ ನನ್ನ ಭಕ್ತರು ಪ್ರಯತ್ನ ಪಟ್ರು, ಅವರು ಸಕ್ಸಸ್ ಆಯ್ತೋ ಇಲ್ವೋ, ಮೊದಲನೇ ದಿವಸ ಸಕ್ಸಸ್ ಆಗ್ಲಿಲ್ಲ, ಆದ್ರೂ ಪ್ರಯತ್ನ ಪಟ್ರು. ಎರಡನೇ ದಿವಸ ಗೊತ್ತು ನಮ್ಗೆ, ಮತ್ತೆ ನಿತ್ಯಾನಂದ ಪ್ರಭು ಅವರ ಕೃಪೆಯಿಂದ ಜಗಾಯ್ ಮದಾಯ್ ಬದಲಾಗ್ತಾರೆ. ಸೊ ನಿಗದಿತ ಕರ್ತವ್ಯಗಳು ಮಾಡ್ಬೇಕು. ನಾವು ನಿಗದಿತ ಕರ್ತವ್ಯಗಳು ಮಾಡ್ಬೇಕು. ಶಿಲ ಪ್ರಭುಪಾದ ಒಂದ್ ಕಡೆ ಹೇಳ್ತಾರೆ ಭಕ್ತರಿಗೆ, ಯಾರಾದ್ರೂ ನನ್ನ ಪುಸ್ತಕಗಳನ್ನ ವಿತರಣೆ ಮಾಡಿದ್ರೆ, ಇವತ್ತು ಗೀತಾ ಜಯಂತಿ, ಸೊ ಒಳ್ಳೆಯ ಬಹಳ ಶುಭ ದಿನ, ಮಂಗಳಕರವಾದ ದಿವಸ. ಭಗವಾನ್ ಶ್ರೀಕೃಷ್ಣನು ಈ ದಿವಸವೇ, ಈ ಏಕಾದಶಿ ದಿವಸವೆಂದು ಆ ಭಗವದ್ಗೀತೆಯನ್ನು ತನ್ನ ಮುಖದಿಂದ ಭಗವಂತನು ಹೇಳಿದ್ದು. ಸೊ ಶಿಲ ಪ್ರಭುಪಾದ ಹೇಳ್ತಾರೆ, ಸೊ ಅವರು ಭಗವದ್ಗೀತಾ ಇದನ್ನ ಪುಸ್ತಕವನ್ನು ಯಥಾವತ್ತಾಗಿ ಯಾವ ಒಂದು ಬೆರಕೆ, ಯಾವುದೊಂದು ಪ್ಲಸ್ ಮೈನಸ್ ಸೇರಿಸೋದು ಬಿಡೋದು ಅದೆಲ್ಲ ಮಾಡದೆ ಯಥಾರೂಪವಾಗಿ ಶಿಲ ಪ್ರಭುಪಾದ ಕೊಟ್ಟು ಭಗವದ್ಗೀತೆಯನ್ನು. ಸೊ ಮತ್ತೆ ಆ ಪುಸ್ತಕಗಳನ್ನ ಭಕ್ತರು ವಿಶ್ವಾದ್ಯಂತ ಅದನ್ನ ವಿತರಣೆ ಮಾಡ್ತಾರೆ. ಸೊ ಅವ್ರ ಶಿಷ್ಯರಿಗೆ ಒಂದ್ಸಲ ಶಿಲ ಪ್ರಭುಪಾದ ಹೇಳೋದು, ಯಾರಾದ್ರೂ ಈ ಪುಸ್ತಕಗಳನ್ನು ಜೀವನಾದ್ಯಂತ ನೀವು ವಿತರಣೆ ಮಾಡ್ಕೊಂಡು ಹೋದ್ರೆ, ನಾವು ಸಾಯೋ ದಿವಸ ಕೂಡ ನಾವು ವಿತರಣೆ ಮಾಡೋ ಪ್ರಯತ್ನ ಮಾಡಿದ್ರೆ, ನಾನು ಅವ್ರನ್ನ ಭಗವದ್ಧಾಮ ಕರ್ಕೊಂಡು ಇದ್ದೀರೆ. ಆಚಾರ್ಯರ ಆಶೀರ್ವಾದ, ವಿಶೇಷವಾದ ಆಶೀರ್ವಾದ. ನಮ್ಮ ನಿಯಮಿತ ಕರ್ತವ್ಯ ಹಿರಿಯ ಆಚಾರ್ಯರನ್ನು, ಪೂರ್ವ ಆಚಾರ್ಯರನ್ನು, ಸಂಸ್ಥಾಪಕ ಆಚಾರ್ಯರನ್ನು, ಅವರ ಇಚ್ಛೆಗಳನ್ನ ಪೂರೈಕೆ ಮಾಡೋದನ್ನ ನಾವು ಅದರಲ್ಲಿ ನಿಗದಿತವಾಗಿ ನಾವು ತೊಡಗಿದ್ರೆ, ಅವರ ಆಶೀರ್ವಾದಗಳು ನಮ್ಗೆ ಲಭ್ಯವಿದೆ, ನಮ್ಗೆ ಕಾಯ್ತಾ ಇದೆ. ಓಕೆ, ಸೊ ಇಲ್ಲಿ ಮೊದಲ ಪಾಯಿಂಟ್ ಶಿಲ ಪ್ರಭುಪಾದ ಹೇಳಿದ್ದು, ನಮ್ಗೆ ನಾವು ಸಾಧನೆ ನಾವು ಕಟ್ಟುನಿಟ್ಟಾಗಿ ಮಾಡ್ಬೇಕು. ಸೊ ನಾವು ಮುಖ್ಯವಾಗಿ ಶಿಲ ಪ್ರಭುಪಾದ ಹೇಳಿದ್ದು ಪ್ರಾತಃ ಕಾಲ. ಸೊ ನನಗೆ ಇದು ಒಳ್ಳೆಯ ಉಪದೇಶ ನನಗೆ ವೈಯಕ್ತಿಕವಾಗಿ. ಸೊ ಹೇಳ್ಬೇಕು, ನಾವು ಪ್ರತಿನಿತ್ಯ ಕೂಡ ಪ್ರಾತಃ ಕಾಲದಲ್ಲಿ ಮುಂಜಾನೆ ಎದ್ದು ಸ್ನಾನ ಮಾಡಿ, ಮತ್ತೆ ಏನ್ ಮಾಡ್ಬೇಕು, ಇಲ್ಲಿ ಹೇಳ್ತಾ ಇದ್ದಾರೆ ಧ್ರುವ ಮಹಾರಾಜರು ಆಭರಣಗಳನ್ನ, ಯಾಕಂದ್ರೆ ಹಿಂದೆ ಕಾಲದಲ್ಲಿ ಅಷ್ಟು ಇದಿತ್ತು, ಸಮೃದ್ಧಿ ಇತ್ತು, ಇನ್ನೊಂದಿತ್ತು. ಆಮೇಲೆ ಮಹಾರಾಜ ಅವರು ಮತ್ತೆ ಚಿನ್ನ ಅದೆಲ್ಲ ಕೂಡ, ಅದು ಕೂಡ ಒಂದು ಪರಿಶುದ್ಧ ಮಾಡುವ ಒಂದು ಲೋಹಗಳು. ಸೊ ಹಾಗೆ ಅದರ ಒಂದು ಭಗವಂತನ ಅರ್ಪಿಸಿದ ಇದು ಚಿನ್ನದ ಓಲೆನೋ ಇಲ್ಲ ಹಾರನೋ ಇದು. ಸೊ ಹಿಂದೆ ಅದನ್ನ ಧರಿಸ್ತಾ ಇದ್ರು. ಸೊ ಹಾಗೆ ಹೇಳ್ತಾರೆ, ಇವರು ಅದನ್ನು ಕೂಡ ಹಾಕೊಂಡು ಭಗವಂತನ ಪೂಜೆ ಮಾಡೋರು ಕೂಡ ಹೇಳ್ತಾರೆ, ಅವ್ರ ಹತ್ರ ಒಳ್ಳೆ ವಸ್ತ್ರ ನಾನು ನೋಡ್ತೇವೆ. ಉಡುಪಿ ಮಠದಲ್ಲಿ ಸ್ವಾಮಿಗಳು ಮಾಡೋ ಸನ್ಯಾಸಿಗಳು ಎಲ್ಲ ತುಂಬಾ ಹೊಸ ಸಿಲ್ಕ್ ಇದರಲ್ಲಿ ಮಾಡಿ ಅವರು ಮಾಡ್ತಾರೆ. ಸೊ ಹೀಗೆ ಇದು ಭಗವಂತನ ಸೇವೆ ಮಾಡೋದು ಒಂದು ತುಂಬಾ, ಭಗವಂತನು ಪರಮಪುರುಷ. ಸೊ ಅವನ ಸೇವೆ ಮಾಡೋರು ಕೂಡ ಆ ರೀತಿಯಲ್ಲಿ ಇರ್ಬೇಕು. ಆ ಒಂದು ಗೌರವದಲ್ಲಿ ಅವನ ಪ್ರಸಾದ ಅಂತ ಸ್ವೀಕರಿಸಿ ಅವರು ಆ ರೀತಿ ಅವರು ಆಭರಣಗಳನ್ನ ಹಾಕೊಳ್ತಾರೆ. ಅದೇ ಪ್ರಭುಪಾದ ಹೇಳ್ತಾ ಇದ್ದಾರೆ, ಇದು ನಮ್ಗೆ ಕಲಿಯುವುದ್ರಲ್ಲಿ ಇವೆಲ್ಲ ಅಗತ್ಯ ಇಲ್ಲ, ಇವೆಲ್ಲ ಈ ರೀತಿ ನಾವು ಹಿಂದೆ ಮಾಡ್ತಾ ಇದ್ರು, ಹಿಂದೆ ಆ ತರ ಕ್ರಮ ಇದೆ. ಪ್ರಭುಪಾದ ಕೊಳ್ಳಿಲ್ಲ. ನಮ್ಮ ಗೌಡಿಯ ಪರಂಪರೆಯಲ್ಲಿ ಚೈತನ್ಯ ಮಹಾಪ್ರಭು ಸಂಪ್ರದಾಯ ಇದೆಲ್ಲ ಇಲ್ಲ. ಇದು ನಾವು ಸಿಂಪಲ್ ಸರಳ ವಸ್ತ್ರ ಆಭರಣ. ಆಮೇಲೆ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಆದ್ರೆ ತಿಲಕ ಧಾರಣೆ ಮಾಡ್ಬೇಕು. ನಾವು ಬೇರೆದೆಲ್ಲ ಆಭರಣಗಳು ಅದು ಇದು ಹಾಕೊಳ್ಳೋ ಅಗತ್ಯ ಇಲ್ಲ ನಮ್ಗೆ. ನಾವು ಯಾಕಂದ್ರೆ ಕಾಸ್ಟ್ಲಿ ಕೂಡ ಈಗ ಇದೆಲ್ಲ ಬಹಳ ಇದಕ್ಕೆ ಖರ್ಚು, ಇದು ಹಣ ಇದೆಲ್ಲ ಯಾಕೆ ಬೇಡ, ವ್ಯರ್ಥ. ಕಲಿಯುಗ ಅಂದ್ರೆ ಎಲ್ಲ ದರಿದ್ರತೆ ನಾವು ಇರೋದು. ಸೊ ಎನಿವೆ, ಆದ್ರೆ ನಾವು ಏನ್ ಮಾಡ್ಬೇಕು, ತಿಲಕ ಧಾರಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ತಿಲಕ ಧಾರಣೆ ಎಲ್ಲಿ ಮಾಡ್ಬೇಕು, 12 ಸ್ಥಳಗಳಲ್ಲಿ ಮಾಡ್ಬೇಕು. ಓಂ ಕೇಶವಾಯ ನಮಃ, ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ, ಓಂ ದಾಮೋದರಾಯ. ಸೊ ದೇಹದ 12 ಭಾಗಗಳು. ಸೊ ಭಗವಂತನ ನಾವು ಅವನ ದಿವ್ಯನಾಮವನ್ನು ಸ್ಮರಿಸ್ತಾ
ಉಚ್ಚರಿಸ್ತಾ ಭಗವಂತನ ದೇಹವನ್ನು ಮಂದಿರಗಳಾಗಿ ನಾವು ಮಂದಿರವಾಗಿ ಪರಿವರ್ತನೆ ಮಾಡೋದಕ್ಕೆ ಅವನನ್ನು ಹೇಳೋದು. ಸೊ ಹೇಳ್ತಾರೆ ಹಾಗೆ ಈ ದೇಹವು ಭೌತಿಕ ದೇಹ, ಇದು ಜಡದೇಹ ಇದು, ಆದರೆ ಭಗವಂತನ ಕೃಪೆಯಿಂದ ಇದು ಕೂಡ ಆಧ್ಯಾತ್ಮಿಕವಾಗುತ್ತೆ. ಸೊ ಇದು ನಾವು ಅಭ್ಯಾಸ ಮಾಡಬೇಕು, ಪ್ರತಿಯೊಬ್ಬರು ಕೂಡ ಮಾಡಬೇಕಿದೆ. ಇದು 12 ಸ್ಥಳಗಳಲ್ಲಿ ನಾವು ಹಾಕೋದು ಒಂದು ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಂತರ ಧ್ರುವ ಮಹಾರಾಜರದು ಹೇಳ್ತಾ ಇದ್ದಾರೆ, ಅವರು ಆಯ್ತು ನಾನು ಇನ್ನ ರೆಡಿ ಆದೆ, ನಾನು ಚೆನ್ನಾಗಿ ಇನ್ನೆಲ್ಲ ರೆಡಿ ಆಯ್ತು, ಹೋಗೋಣ, ವೈಕುಂಠ ವಿಮಾನ ಬಂತು, ಇನ್ನ ರೈಟ್ ಬನ್ನಿ ನಂದಸನಂದರೆ ಹೋಗೋಣ, ಇನ್ನ ಆಯ್ತು. ಇಲ್ಲ, ಹೇಳ್ತಾ ಇದ್ದಾರೆ ಅವರು ಮೊದಲಿಗೆ ಅವರು ಇದ್ದದಲ್ಲಿ ಬದ್ರಿಕಾಶ್ರಮದಲ್ಲಿ ಅವರು ಎಷ್ಟೋ ಭಕ್ತರ ಸಂಘದಲ್ಲಿ ಇದ್ರು, ಅಲ್ಲಿ ಮಹಾ ಋಷಿಗಳೆಲ್ಲ ಇದ್ರು, ಅಲ್ಲಿ ಅವರೊಬ್ಬರೇ ಇರ್ಲಿಲ್ಲ. ಅವ್ರ ಭಕ್ತಿ ಮಾಡುವ ಏನೋ ಒಬ್ಬರೇ ಏಕಾಂತವಾಗಿ ಏನೋ ಎಲ್ಲ ಮೂಲೆಯಲ್ಲಿ ಮಾಡ್ತಾ ಇರ್ಲಿಲ್ಲ ಬದ್ರಿಕಾಶ್ರಮದಲ್ಲಿ, ಅಲ್ಲಿ ಭಕ್ತರ ಜೊತೆಗೆ ಮಾಡ್ತಾ ಇದ್ದಾರೆ, ಭಕ್ತರ ಸಂಘದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೇಳ್ತಾರೆ, ಅಲ್ಲಿ ಎಷ್ಟೋ ಋಷಿ ಮುನಿಗಳಿದ್ರು, ಅವರು ಎಷ್ಟೋ ಮಹಾತ್ಮರಿದ್ರು. ಸೊ ಇವರು ಅಯ್ಯೋ ನನಗೆ ಆಯ್ತು, ನಂದು ಆಯ್ತು, ಕೆಲಸ ಆಯ್ತು, ನಾನು ಹೋಗೋಣ ಇಲ್ಲ, ಅವರನ್ನು ಮಾಡಲಿಲ್ಲ. ಅವರು ಆ ಹಿರಿಯ ಋಷಿ ಮುನಿಗಳು ಅವರ ಹತ್ರ ಹೋಗಿ ಅವ್ರಿಗೆ ಪ್ರಣಾಮಗಳನ್ನು ಅರ್ಪಿಸಿದರು. ಪ್ರಣಾಮಗಳನ್ನು ಅರ್ಪಿಸಿ ಅವರು ಮತ್ತೆ ಅವರ ಆಶೀರ್ವಾದವನ್ನು ಯಾಚಿಸಿದರು. ನೋಡಿ, ಆಕ್ಚುಲಿ ಆಗ್ಲೇ ಆಗಿದೆ, ಪರಮ ಪುರುಷನ ಆಶೀರ್ವಾದವೇ ಆಗಿದೆ. ಇವ್ರು ಯಾರು ಕೂಡ ಆಶೀರ್ವಾದ ಕೊಡ್ಬೋದು ಇವರು, ಆದ್ರೆ ಅವರ ವ್ಯಕ್ತಿತ್ವ ಹೇಗೆ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಎಷ್ಟು ನಮ್ರ ಸ್ವಭಾವ ಅಂದ್ರೆ ಇವರು ಅವರು ಹಿರಿಯ ಇನ್ನ ಭಕ್ತರಿದ್ದಾರೆ, ಅಲ್ಲಿ ದೊಡ್ಡ ಸಾಧು ಸಂತರಿದ್ದಾರೆ. ಸೊ ಅವ್ರನ್ನ ಅವ್ರು ಗುರುತಿಸಿ ಅವರು ಪ್ರಣಾಮಗಳನ್ನ ಅರ್ಪಿಸಿ ಅವರ ಆಶೀರ್ವಾದವನ್ನು ಪಡೆದು ಮತ್ತೆ ಅವರು ವೈಕುಂಠ ವಿಮಾನವನ್ನು ಅವರು ತಗೊಂಡೋದ್ರು. ಸೊ ಏನಿವೆ, ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಪ್ರತಿಯೊಂದು ನಾವು ಮಾಡೋದು ಹಿರಿಯ ಭಕ್ತರು ಆಚಾರ್ಯರು ಅವರ ಆಶೀರ್ವಾದದಿಂದ ಮಾಡೋದು. ನಾವು ಸ್ವತಂತ್ರವಾಗಿ ನಾವು ನಮ್ಮ ಮನಸ್ಸಿಗೆ ಬರುತ್ತೆ, ನಮಗೆ ಏನೋ ಒಂದು ಇಲ್ಲ ಶ್ರೀಲ ಪ್ರಭುಪಾದ ಪುಸ್ತಕ ಹೋಗಿದ ತಕ್ಷಣ ಬರುತ್ತೆ, ನಮ್ಮೊಂದು ಐಡಿಯಾ ಬರುತ್ತೆ ಒಂದು. ಸೊ ನಾನು ಹೋಗಿ ಮಾಡ್ಬೇಡ, ಪ್ರಭುಪಾದರು ಹೋಗಿ ವಿಶ್ವವನ್ನೇ ಅಮೇರಿಕನೇ ಅವರು ಆ ದೇಶದಲ್ಲಿ 65 ದೇವಸ್ಥಾನಗಳು 10,000 ಶಿಷ್ಯರು ಮಾಡು, ನಾನು ಕೂಡ ಮಾಡ್ಬಿಡ್ತೇನೆ. ಅದು ಜಗದ ಶ್ರೀಲ ಪ್ರಭುಪಾದ ಆಚಾರ್ಯರು, ಸಂಸ್ಥಾಪಕ ಆಚಾರ್ಯ ಅವ್ರಿಗೆ. ಸೊ ನಾವು ನಮ್ಮ ಮಟ್ಟ, ನಮ್ಮ ಇದನ್ನು ಅರ್ಥ ಮಾಡ್ಕೊಂಡು ನಾವು ಹಿರಿಯ ಭಕ್ತರ ಆಶೀರ್ವಾದದಿಂದ ನಮ್ಮಲ್ಲಿ ಎಷ್ಟಾಗತ್ತೆ ನಾವು ಮಾಡೋ ಒಂದು ಪ್ರಯತ್ನ ಮಾಡೋಣ ಅಷ್ಟೇ. ಸೊ ಏನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು, ಪ್ರಭುಪಾದರು ಹೇಳ್ತಾರೆ ವಿಶೇಷವಾಗಿ ಇವರು ಅವರ ಒಂದು ಸಾಧನೆಯಿಂದ, ಅವರ ಒಂದು ಇದರಿಂದ ಅವರು ಗರ್ವಿತರಾಗ್ಲಿಲ್ಲ. ಧ್ರುವ ಮಹಾರಾಜರು ಅವರು ಸಾಧಿಸಿದ್ದು ನಮ್ಗೆ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಪುಟ್ಟ ಬಾಲಕ ಆಗಲೇ ಅವರು ಅಷ್ಟು ಸಾಧನೆ ಮಾಡಿ ಭಗವಂತನನ್ನು ಮೆಚ್ಚಿಸಿದ್ರು. ಅವರು ಸ್ವಂತ ಮಹಾನ್ ವ್ಯಕ್ತಿ, ಆದ್ರೆ ಹೇಳ್ತಾರೆ ಅವರು ಈ ಡಿಡ್ ನಾಟ್ ಬಿಕಮ್ ಪಫ್ಡ್ ಅಪ್. ಅವ್ರು ಯಾವಾಗ್ಲೂ ಅವರು ಗರ್ವಿತರಾಗ್ಲಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ನಮ್ಗೆ ಹೇಳ್ತಾರೆ, ಅಲ್ಲಿ 20 ಅಂಶದ ಜ್ಞಾನಕ್ಕೆ 20 ಅಂಶಗಳು ಅಂತ ಹೇಳ್ತಾರೆ. ಅಲ್ಲೇ ಹೇಳ್ತಾರೆ ಅಮಾನಿತ್ವಂ ಅದಂಬಿತ್ವಂ. ಸೊ ಅದ್ರಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಪ್ರಭುಪಾದ ಹೇಳುದು ಮೈಚ ಅವ್ಯಭಿಚಾರಿಣಿ ಭಕ್ತಿ. ಸೊ ನನಗೆ ಅನನ್ಯವಾಗಿ ಭಕ್ತಿ ಸೇವೆ, ಅದು ಮುಖ್ಯ ಜ್ಞಾನದ ಅಂಶ. 20 ಅಂಶಗಳಿದೆ. ಮುಖ್ಯವಾಗಿ ಭಗವಂತರ ಭಕ್ತಿ ಸೇವೆ ಮಾಡೋದೇ ಅದು ಜ್ಞಾನ, ಬೇರೆದೆಲ್ಲ ಅಜ್ಞಾನ ಅಂತ ಭಗವಂತನೇ. ಸೊ ಅದರಲ್ಲಿ ಮೊದಲಿಗೆ ಪ್ರಾರಂಭ ಮಾಡೋದು ಕೃಷ್ಣನು ಅದಂಬಿತ್ವಂ, ಅಮಾನಿತ್ವಂ ಅದಂಬಿತ್ವಂ. ಅಮಾನಿತ್ವಂ ಅಂದ್ರೆ ಯಾವ ಒಂದು ಇದನ್ನು ಅಪೇಕ್ಷೆ ಮಾಡದೆ ಯಾವುದು ಗರ್ವ ಪಡದೆ ಅವರು ಆ ವ್ಯಕ್ತಿತ್ವ ನಾವು ಬೆಳೆಸ್ಕೊಂಡ್ರೆ ಅಭ್ಯಾಸ ಮಾಡಿದ್ರೆ ಆಮೇಲೆ ಈ ಮೇಲ್ಮಟ್ಟದ ಜ್ಞಾನದ ಅಂಶಗಳು ಎಲ್ಲವೂ ಕೂಡ ನಮಗೆ ಗ್ರಹಣೆ ಆಗುತ್ತೆ. ಇನ್ನು ಕೃಷ್ಣನ ಆಶ್ರಯ ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಸೊ ಅದು ಬಹಳ ಮುಖ್ಯ. ಸೊ ಎಲ್ಲ ಆಚಾರ್ಯರು ಈ ನೆಲೆಯಲ್ಲೇ ಇದ್ದಾರೆ. ಇಲ್ಲಿ ಧ್ರುವ ಮಹಾರಾಜರು ಕೇಳ್ತಾ ಇದ್ದೇವೆ, ಹಾಗೆ ಎಲ್ಲ ಭಾಗವತದಲ್ಲಿ ಎಲ್ಲ ದೊಡ್ಡ ದೊಡ್ಡ ಭಕ್ತರು ಇದೇ ನೆಲೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಬಹಳ ಇದಾಗಿದ್ದಾರೆ, ನಮ್ರ ಭಾವದಲ್ಲಿದ್ದಾರೆ. ಪ್ರಹ್ಲಾದ ಮಹಾರಾಜರು ಭಕ್ತರ ಮುಂದೆ ನೋಡ್ತೇವೆ ನಾವು. ಪ್ರಹ್ಲಾದ ಮಹಾರಾಜರು ಅವರಿಗೋಸ್ಕರ ನರಸಿಂಹದೇವರು ಬಂದದ್ದು, ನರಸಿಂಹದೇವರು ಅವತರಿಸಿ ಅವರ ರಕ್ಷಣೆಗೆ. ಆಗ ಹೇಳ್ತಾರೆ ಎಲ್ಲ ದೇವತೆಗಳು ಸೇರಿದ್ದಾರೆ, ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು. ನರಸಿಂಹದೇವರ ಕೋಪ ಕಡಿಮೆ ಆಗಿಲ್ಲ. ನರಸಿಂಹದೇವರು ಇನ್ನ ಅವ್ರು ಜೋರಾಗಿ ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ. ಇನ್ನ ಅವರು ಏನು ಸಿಂಹದ ಇದು ನಾನು ಮಾಡಕ್ ಬರೋದಿಲ್ಲ ನನಗೆ, ಯಾರ ಭಕ್ತರು ಅದರ ಗರ್ಜನೆ, ಸಿಂಹ ಗರ್ಜನೆ ಹೇಗಿದೆ ಅಂದ್ರೆ ಅಲ್ಲಿ ಆನೆಗಳು, ದೊಡ್ಡ ದೊಡ್ಡ ಮದ್ದಾನೆಗಳು, ಅವು ಭಯದಿಂದ ಅವರು ಓಡೋಗ್ತಾ ಇದ್ದಾರೆ. ನರಸಿಂಹ ಭಗವಂತನ ಸಿಂಹದ ಇದರಲ್ಲಿ ಬಂದದ್ದು. ಸೊ ಅವರ ಗರ್ಜನೆ ಹೇಗಿರ್ಬೇಕು. ದೇವತೆಗಳೆಲ್ಲ ದೂರದಲ್ಲಿ ಹೊರಗಿದ್ದಾರೆ, ಒಳಗೂ ಬರ್ತಾ ಇಲ್ಲ, ಬಾಗಿಲೊಳಗೆ ಬರ್ತಾ ಇಲ್ಲ. ಆದ್ರೆ ಅವರೆಲ್ಲ ಪ್ರಾರ್ಥನೆ ಮಾಡಿದ್ರು. ಅವ್ರ ಪ್ರಾರ್ಥನೆಗಳಿಗೆ ಭಗವಂತನ ಪ್ರಸನ್ನನಾಗಲಿಲ್ಲ. ಸೊ ಹಾಗೆ ಹೇಳ್ತಾರೆ ಬ್ರಹ್ಮದೇವರು ಕಳಿಸ್ತಾರೆ. ಬ್ರಹ್ಮದೇವರಿಗೆ ಅರ್ಥ ಆಯ್ತು, ಈಗ ಭಗವಂತನಿಗೆ
ಶಾಂತಿ ಮಾಡ್ಬೇಕು, ಅವನ ಕೋಪವನ್ನು ಇದು ಮಾಡ್ಬೇಕು ಅಂದ್ರೆ ಪ್ರಹ್ಲಾದ ಮಹಾರಾಜರು ಒಬ್ಬರಿಗೆ ಸಾಧ್ಯ ಅಂತ ಬ್ರಹ್ಮದೇವರು. ಸೊ ಬ್ರಹ್ಮದೇವರು ಹೇಳ್ತಾರೆ ಅವ್ರು, ಪ್ರಹ್ಲಾದ ನೀನು ಹೋಗು, ನೀನು ಈಗ ಭಗವಂತನನ್ನು ಪ್ರಾರ್ಥಿಸು. ಸೊ ಹೇಳ್ತಾರೆ, ಅವ್ರು ಹೋಗಿ ಪ್ರಾರ್ಥನೆ ಮಾಡುವಾಗ ಅವರು ಎಷ್ಟು ಆರಂಭ ಮಾಡ್ತಾರೆ ಅವರು, ನಾನು ಒಬ್ಬ ಬಹಳ ಚೆನ್ನಾಗಿದೆ ಅವ್ರ ಮಾತುಗಳು. ಯಾರು ಗೊತ್ತಾ ಅದು ಮಾತು ಏನ್ ಹೇಳ್ತಾರೆ, ನಾನು ಒಬ್ಬ ಅಸುರ ಕುಟುಂಬದಲ್ಲಿ ಹುಟ್ಟಿದವನು. ಅವರ ತಂದೆ ಹಿರಣ್ಯಕಶಿಪು. ಸೊ ಅವರು ಭಾವಿಸ್ತಾ ಇರೋದು, ನಾನು ಭಕ್ತನ ಕುಟುಂಬದಲ್ಲಿ ಹುಟ್ಟಲೂ ಇಲ್ಲ, ನನ್ನ ತಂದೆ ತಾಯಿ ಭಕ್ತರಾಗಿ ಕೂಡ ಇಲ್ಲ, ಅಂದ್ರೆ ನಾನು ಆ ರೀತಿ ಒಂದು ಅಸುರ ಪ್ರವೃತ್ತಿ ವ್ಯಕ್ತಿ ನಾನು. ಆದ್ರೆ ಇಲ್ಲಿ ನೆರೆದಿರೋರೆಲ್ಲ ಯಾರು? ಇಲ್ಲಿ ನೆರೆದಿರೋರು ದೊಡ್ಡ ದೊಡ್ಡ ಋಷಿಗಳು, ದೊಡ್ಡ ದೊಡ್ಡ ದೇವತೆಗಳು. ಸೊ ವಚಸ ಪ್ರವಾಹೈ. ಸೊ ಅವರು ಸತ್ವೈಕತಾನ ವಚಸ ಹೇಳ್ತಾರೆ, ಇವೆಲ್ಲ ದೇವತೆಗಳು ಏನಿದ್ದಾರೆ ಅವರು ಎಷ್ಟು ಸತ್ವಗುಣದಲ್ಲಿದ್ದಾರೆ, ಈ ಋಷಿ ಮುನಿಗಳೆಲ್ಲ. ಸೊ ಅವರು ಭಗವಂತನನ್ನು ತೃಪ್ತಿಪಡಿಸ್ಲಿಕ್ಕೆ ಆಗ್ಲಿಲ್ಲ. ಕಿಂತೋಷ್ಟು ಅರಸಿ ಅಹಂ ಉಗ್ರ ಜಾತೆ. ಸೊ ನಾನು ಏನು ಭಗವಂತನನ್ನು ತೃಪ್ತಿಪಡಿಸಲ್ಲ, ನಾನು ಹುಟ್ಟಿದ್ದು, ನನ್ನ ಕುಲ, ನನ್ನ ಕುಟುಂಬ, ನಾನು ಒಂದು ಅಸುರ ಕುಟುಂಬದಲ್ಲಿ ಹುಟ್ಟಿದವನು. ಸೊ ಹೇಳ್ತಾರೆ. ಸೊ ಆಕ್ಚುಲಿ ಪ್ರಹ್ಲಾದ ಮಹಾರಾಜ ಅಂತ ಶುದ್ಧ ಭಕ್ತರು ಅವ್ರು ಆ ನೆಲೆಯಲ್ಲಿ ಇರ್ತಾರೋ, ಅವ್ರಿಗೇನು ನನಗೆ ಕರೆದು ಕೇಳ್ಬಿಟ್ಟು ಬ್ರಹ್ಮದೇವರು ಹೇಳ್ತಾ ಇದ್ರೆ, ನೀನು ಹೋಗು, ನೀನು ಅವ್ರನ್ನ ತೃಪ್ತಿಪಡಿಸು, ನೀನು ತುಂಬಾ ಒಂದು ಸ್ಪೆಷಲ್ ವಿಶೇಷ. ಅವರ ಭಾವನೆ ಏನದು ಪ್ರಹ್ಲಾದ ಮಹಾರಾಜರು, ನಾನು ಅಸುರದಲ್ಲಿ ಹುಟ್ಟಿದ್ದೀನಿ ಅಂದ್ರೆ ನಾನು ರಜೋಗುಣ ತಮೋಗುಣದಲ್ಲಿ ಇರುವ ವ್ಯಕ್ತಿ ನಾನು. ಆದ್ರೆ ಇವರೆಲ್ಲ ದೇವತೆಗಳು, ಋಷಿ ಮುನಿಗಳು ಅಷ್ಟು ಸತ್ವಗುಣದಲ್ಲಿ ಇರೋರು. ಅವರ ವಚಸ ಪ್ರವಾಹ, ಅವರ ಬಾಯಲ್ಲಿ ಬರೋ ಮಾತುಗಳು ಅಷ್ಟು ಸೊಗಸಾಗಿದೆ, ಅಷ್ಟು ಮಧುರವಾಗಿದೆ. ಆ ಮಧುರವಾದ ಇದರಲ್ಲಿ ಅವರು ಭಗವಂತನ ತೃಪ್ತಿಪಡಿಸಿದ್ರು ಅಂದ್ರೆ ನನಗೇನು ಸಾಧ್ಯ ಅಂತ ಹೇಳ್ತಾರೆ. ಎನಿವೆ, ಇದು ಶುದ್ಧ ಭಕ್ತರು ಅವರ ನೆಲೆ ಹಾಗೆ, ಅವರು ನಮ್ರ ಭಾವನೆಯಲ್ಲಿ ಯಾವಾಗ್ಲೂ ಇರ್ತಾರೆ ಅವರು ಪ್ರಹ್ಲಾದ್ ಮಹಾರಾಜರು. ಸೊ ಹಾಗೆ ನಾನು ನಮ್ಮ ಆಚಾರ್ಯರು ನೆನಪು ಮಾಡ್ಕೊಳ್ತಾ ಇದ್ದೆ, ಸನಾತನ ಗೋಸ್ವಾಮಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಚೈತನ್ಯ ಚರಿತಾಮೃತದಲ್ಲಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಒಂದೊಂದು ಭಕ್ತರಲ್ಲಿ ಒಂದೊಂದು ಗುಣವನ್ನು ನಿರ್ದಿಷ್ಟವಾಗಿ ತೋರಿಸಿದ್ರು. ಅದರಲ್ಲಿ ಸನಾತನ ಗೋಸ್ವಾಮಿ ಅವರಲ್ಲಿ ನಮ್ರತೆ ಅನ್ನೋಂಥ ಒಂದು ಆ ವಿಶೇಷ ಗುಣವನ್ನು ತೋರಿಸ್ತಾರೆ. ಸನಾತನ ಗೋಸ್ವಾಮಿ ತುಂಬಾ ದೊಡ್ಡ ಭಕ್ತರು. ಆದ್ರೆ ಚೈತನ್ಯ ಮಹಾಪ್ರಭು ಪ್ರಥಮ ಬಾರಿಗೆ ಭೇಟಿ ಮಾಡಿದಾಗೆ, ಅವರು ಹಿಂದೆ ಮಂತ್ರಿ ಆಗಿರ್ತಾರೆ, ರಾಜ ನವಾಬ್ ಹುಸೇನ್ ಶಾ, ದೊಡ್ಡ ಬಂಗಾಲ, ಪಶ್ಚಿಮ ಬಂಗಾಲ, ಪೂರ್ವ ಬಂಗಾಲ, ಬಿಹಾರ ಎಲ್ಲ ಸೇರಿದಂತೆ ದೊಡ್ಡ ರಾಜ್ಯ ಅದು. ನಾರ್ತ್ ಈಸ್ಟ್ ಎಲ್ಲ ಸಾಮಾನ್ಯ ದೇಶ ಅಲ್ಲ, ಹೇಗೆ ಡೆಲ್ಲಿ ಸುಲ್ತಾನೇಟ್ ಇತ್ತು ಆ ತರ ಇಲ್ಲಿ ಬಂಗಾಲ ದೊಡ್ಡ ರಾಜ್ಯ ಆಗ್ತದೆ. ಸೊ ಅದರ ಸಮೃದ್ಧಿಯಾದ ದೇಶದ ಪ್ರಧಾನಮಂತ್ರಿ. ಆದ್ರೆ ಚೈತನ್ಯ ಮಹಾಪ್ರಭು ಹತ್ರ ಬಂದಾಗ ಅವ್ರು ಹೇಳ್ತಾರೆ, ನೀಚ ಜಾತಿ ನೀಚ ಸಂಘಿ. ಸೊ ಅವ್ರು ಹೇಳ್ತಾರೆ, ಅವ್ರು ಆಕ್ಚುಲಿ ಹುಟ್ಟದ್ದು ಒಳ್ಳೆ ಬ್ರಾಹ್ಮಣ ಕುಟುಂಬದಲ್ಲಿ, ಆದ್ರೆ ಅವರು ಹುಟ್ಟಿದ್ರು ಅವ್ರು ಹೇಳ್ತಾರೆ, ನಾನು ಈ ಮಹಮ್ಮದೀಯರ ಸಂಪರ್ಕ ಮಾಡಿದೆ, ಅವರ ಕೆಳಗೆ ಕೆಲಸ ಮಾಡಿದೆ ನಾನು, ಹಾಗಾಗಿ ನಾನು ತುಚ್ಛ, ನಾನು ನೀಚನು, ನಾನು ನೀಚ ಜಾತಿ ನೀಚ ಸಂಘಿ ಅಂತ ಹೇಳ್ತಾರೆ. ನನ್ನ ಕುಲ ನನ್ನದು ಇದು, ನಾನು ಸಂಘ ಕೂಡ ನಂದೆಲ್ಲ ಕೆಟ್ಟ ಸಂಘನೇ, ಅಸತ್ ಸಂಘ. ಸೊ ಹಾಗೆ ಬಂದು ಚೈತನ್ಯ ಮಹಾಪ್ರಭು ಅವರು ಪ್ರಣಾಮಗಳು ಮಾಡ್ತಾ ಅವರು, ನನಗೆ ಗ್ರಾಮ್ಯ ವ್ಯವಹಾರೇ ಕೊಹಾಯ್ ಪಂಡಿತ್, ನನ್ನನ್ನು ಇದರಲ್ಲಿ ಸಾಮಾನ್ಯ ವ್ಯಕ್ತಿಗಳು ನಾನು ದೊಡ್ಡ ಪಂಡಿತನು, ದೊಡ್ಡ ಮಂತ್ರಿ, ನಾನು ದೊಡ್ಡ ವ್ಯಕ್ತಿ ಅಂತ ಹೇಳ್ತಾರೆ. ಆದ್ರೆ ನಾನು ಎಂತ ಪಂಡಿತನಂದ್ರೆ, ನನಗೆ ಕೇಯಾಮೋಯ್ ಕ್ಯಾರ ಜಾರಿ ತಾಪತ್ರ, ನಾನು ಯಾರು, ನನಗೆ ನನ್ನ ಕರ್ತವ್ಯವೇನು, ನನ್ನ ಈ ಕಷ್ಟಗಳು ನನಗೆ ಭೌತಿಕ ಜಗತ್ತಿನ 3 ಕಡೆ ಯಾಕೆ ಬರ್ತಾ ಇದೆ ಏನು ಗೊತ್ತಿಲ್ಲ, ಎಂತ ದೊಡ್ಡ ಪಂಡಿತ, ನನಗೇನು ಗೊತ್ತೇ ಇಲ್ಲ, ನಾನು ಮೂರ್ಖನಾಗಿ ನಾನು ನೀಚ ಜಾತಿ ನೀಚ ಸಂಘಿ ಆದ್ರು ಹಾಗೆ ಅಂತ ಅವರು ಸನಾತನ ಗೋಸ್ವಾಮಿ. ಸೊ ಸನಾತನ ಗೋಸ್ವಾಮಿ ತುಂಬಾ ನಮ್ರ ಭಾವದಲ್ಲಿ ಅವರು ಆಚಾರ್ಯರು. ಸೊ ಹೇಳ್ತಾರೆ, ಎಷ್ಟು ನಮ್ರ ಭಾವ ಅಂದ್ರೆ, ಅವರು ಜಗನ್ನಾಥ್ಪುರಿಗೆ ಬಂದರು ಚೈತನ್ಯ ಮಹಾಪ್ರಭು ಭೇಟಿ ಮಾಡ್ಲಿಕ್ಕೆ. ಅವರು ಮತ್ತು ರೂಪ ಗೋಸ್ವಾಮಿ ಬಂದರು, ಬೇರೆ ಬೇರೆ ಟೈಮ್ ಬರ್ತಾರೆ. ಅವ್ರ ಮುಂಚೆ ಹರಿದಾಸ್ ಠಾಕೂರ್ ಕೂಡ ಇದ್ರು ಅಲ್ಲಿ. ಆದ್ರೆ ಹೇಳ್ತಾರೆ, ಇವರೆಲ್ಲ ಕೂಡ ಮಹಾತ್ಮರು, ಇವರೆಲ್ಲರೂ ಕೂಡ ಭಾಗವತೋತ್ತಮರು. ಆದ್ರೆ ಜಗನ್ನಾಥ್ಪುರಿ ದೇವಸ್ಥಾನ ಪ್ರವೇಶ ಮಾಡಲಿಲ್ಲ ಅವರು. ಯಾಕಂದ್ರೆ ಈಗಲೂ ಕೂಡ ಜಗನ್ನಾಥ್ಪುರಿ ದೇವಸ್ಥಾನದಲ್ಲಿ ಈ ರೀತಿ ನಮ್ಮ ಧರ್ಮದ ಇವರು ಬಿಟ್ಟು ಬೇರೆ ಧರ್ಮದವರು ಪ್ರವೇಶ ಇಲ್ಲ. ಯಾಕಂದ್ರೆ ಅವರು ಮ್ಲೇಚ್ಛರು, ಅವರ ಅಭ್ಯಾಸಗಳು, ಅವರ ದುರಭ್ಯಾಸಗಳೆಲ್ಲ ಇದೆ. ಹಾಗಾಗಿ ಒಂದು ನಿಷೇಧ ಒಂದು ಕಾಲ ಪ್ರಭಾವದಲ್ಲಿ ಬರೋದಂತ. ಸೊ ಅದು ಎಷ್ಟು ಕಟ್ಟುನಿಟ್ಟಾಗಿದೆ ಅಂದ್ರೆ, ಅವರು ಕುಲವಾಗಿ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಬಿಡೋದಿಲ್ಲ. ಹಾಗೂ ಇದೆ ಅಲ್ಲಿ ವಿಶೇಷವಾಗಿದೆ, ಅಲ್ಲೇ ಮುಖ್ಯವಾಗಿ, ಬಾಕಿ ಅಷ್ಟು ಗೊತ್ತಿಲ್ಲ ನನಗೆ. ಅದು ಎನಿವೆ. ಸೊ ಇಲ್ಲಿ ಹೇಳ್ತಾರೆ, ಇವರು ಚೈತನ್ಯ ಮಹಾಪ್ರಭುವಿಗೆ ಸ್ವತಃ ಬರ್ತಾರೆ. ಚೈತನ್ಯ ಮಹಾಪ್ರಭು ಯಾರು? ಕೃಷ್ಣನೇ, ಜಗನ್ನಾಥನೇ ಸ್ವತಃ. ಇವರು ಹೋಗ್ತಾ ಇರ್ಲಿಲ್ಲ, ಆದ್ರೆ ಅವ್ರು ಬರ್ತಾರೆ ಇವ್ರನ್ನ ಭೇಟಿ ಮಾಡಕ್ಕೆ.
ಆದ್ರೆ ಇವ್ರು ಯಾವತ್ತು ಹೋಗಿ ನನಗೆ ಅಧಿಕಾರ, ನಾನು ಇಷ್ಟು ದೊಡ್ಡ ಭಕ್ತನು, ನನಗೆ ಪ್ರವೇಶ ಕೊಡ್ಬೇಕು, ನನಗೆ ಮಾಡಿಲ್ಲ. ಯಾಕಂದ್ರೆ ಅವ್ರ ಭಾವನೆ ಹಾಗೆ, ನಾವು ನೀಚ ಜಾತಿ, ನಾವು ನೀಚ ಸಂಖ್ಯೆ. ಹರಿದಾಸ್ ಠಾಕೂರು ಹಾಗೆ, ಈ ಸನಾತನ ಗೋಸ್ವಾಮಿನೂ ಹಾಗೆ, ರೂಪ ಗೋಸ್ವಾಮಿನೂ ಹಾಗೆ. ಇವರೆಲ್ಲರೂ ಕೂಡ ಇವರು ಅಷ್ಟು ಆಚಾರ್ಯ, ದೊಡ್ಡ ಭಕ್ತರು. ಜಗನ್ನಾಥ ಮಂದಿರವನ್ನು ಪ್ರವೇಶ ಮಾಡಿದ್ರು. ಒಮ್ಮೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿನ ಅವ್ರಿಗೆ ಸಂದೇಶ ಕಳಿಸ್ತಾರೆ, ನಾನು ಸನಾತನ ಗೋಸ್ವಾಮಿನ ನೋಡ್ಬೇಕು ನಾನು. ಸೊ ಸನಾತನ ಗೋಸ್ವಾಮಿಗೆ ಅದ್ ವಿಷಯ ಕೇಳಿದ್ದೆ, ತುಂಬಾ ಆನಂದ ಆಗುತ್ತೆ, ಚೈತನ್ಯ ಮಹಾಪ್ರಭು ನನ್ನ ಕರೀತಾ ಇದ್ದಾರೆ ಅಂತ. ಅವರು ಹರಿದಾಸ್ ಠಾಕೂರೊಟ್ಟಿಗೆ ಇದರಲ್ಲಿ ಇರ್ತಾರೆ ಅವ್ರ ವಾಸದಲ್ಲಿ. ಅಲ್ಲಿಂದ ಅವರು ಚೈತನ್ಯ ಮಹಾಪ್ರಭು ಸ್ಥಳಕ್ಕೆ ನೇರವಾಗಿ ಬರ್ಬೋದು. ಅದು ಸ್ಟ್ರೈಟ್ ರೂಟ್ ಇದೆ. ಜಗನ್ನಾಥಪುರಿಗೆ ಹೋದ್ರೆ ನೋಡ್ತೀರಾ ನೀವು, ದೂರ ಇಲ್ಲ, ಅದು ಒಳಗೆ ಇರೋದು ಡೈರೆಕ್ಟ್ ರೂಟ್. ಅದರಲ್ಲಿ ಬಂದ್ರೆ ಅವರು ಬರೋದಿಲ್ಲ ಡೈರೆಕ್ಟ್ ರೂಟ್. ಅವ್ರು ಏನ್ ಮಾಡ್ತಾರೆ, ಲಾಂಗ್ ರೂಟ್ ತಗೊಂಡು ಆ ಕಡಲು ಅಲ್ಲಿ ಏನಿದೆ ಅಂತ ಹೇಳಿ ಇದರ ತೀರದಿಂದ ಬರ್ತಾರೆ, ಅರ್ಧ ದಡದಿಂದ ಬರ್ತಾರೆ. ಸೊ ಚೈತನ್ಯ ಮಹಾಪ್ರಭುನ ನೋಡ್ತಾರೆ. ಸನಾತನ ಗೋಸ್ವಾಮಿ ಅವರ ಕಾಲು ಎಲ್ಲ ಆ ಬಿಸಿಲಿಗೆ, ಇವಾಗ ನಾವು ಒಂದೊಂದ್ಸಲ ತುಂಬಾ ಬಿಸಿಲು, ನಿಮ್ಮ ಅನುಭವ ಇರುತ್ತೆ, ನಮಗೆ ದಕ್ಷಿಣದಲ್ಲಿ ಅಷ್ಟು ಕಡಿಮೆ ಅನುಭವ, ಉತ್ತರದಲ್ಲಿ ಇದೆ ಇದು. ಲಾಸ್ಟ್ ಟೈಮ್ ಒಂದ್ಸಲ ಬೃಂದಾವನಕ್ಕೆ ಹೋದಾಗ ಸ್ವಲ್ಪ ಅನುಭವ ನನಗಾಯ್ತು. 4 ಹೆಜ್ಜೆ ಇಡಕ್ಕಾಗಲ್ಲ, ನೆಲ ಅಷ್ಟು ಬಿಸಿ ಇರುತ್ತೆ, ಅಷ್ಟು ಬಿಸಿ ಆಗಬಿಡುತ್ತೆ ಮಧ್ಯಾಹ್ನ ಹೊತ್ತಿಗೆ. ಸೊ ಹೀಗೆ ಜಗನ್ನಾಥಪುರಿನೂ ಹಾಗೆ. ಸೊ ಹೇಳ್ತಾರೆ ಸನಾತನ ಗೋಸ್ವಾಮಿ ಎಷ್ಟೋ ಉದ್ದ, ಮೋಸ್ಟ್ಲಿ ಡೈರೆಕ್ಟ್ ರೂಟ್ ಒಂದು 1/4 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಇರಬೇಕು. ಅವರು 3-4 ಕಿಲೋಮೀಟರ್ ನಡೆದ್ರು ಏನು ಸುತ್ತ. ಸೊ ಆ ನಡೆದ ಮೇಲೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಪಾದಗಳಲ್ಲಿ ಬ್ಲಿಸ್ಟರ್ಸ್, ಬೊಬ್ಬೆಗಳು ಆ ಚರ್ಮದಿಂದ ಬಂತು. ಸೊ ಚೈತನ್ಯ ಮಹಾಪ್ರಭು ನೋಡಿದ್ರು ಅದನ್ನ. ಆಕ್ಚುಲಿ ಚೈತನ್ಯ ಮಹಾಪ್ರಭು ಪರೀಕ್ಷೆ ಮಾಡ್ತಾ ಇದ್ರು ಸನಾತನ ಗೋಸ್ವಾಮಿಯನ್ನ, ಅವರ ನಮ್ರತೆ ಅನ್ನೋ ರೀತಿ. ಸೊ ಅವರು ನಡೆಯೋದ್ರಿಂದ ಅವ್ರಿಗೆ ಬೊಬ್ಬೆಗಳು ಇದನ್ನ ಕಾಲಲ್ಲಿ. ಮತ್ತೆ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಯಾಕೆ ನೀನು ಹೀಗೆ ಮಾಡಿ, ನೀನು ಡೈರೆಕ್ಟ್ ಆಗಿ ಬರ್ಬೋದಾಗಿತ್ತಲ್ಲ ನೇರವಾದ ಇದರಲ್ಲಿ ಅಂತ. ಅವ್ರು ಹೇಳ್ತಾರೆ, ಇಲ್ಲ, ನೇರವಾಗಿ ಬರ್ಲಿಕ್ಕೆ ಮಧ್ಯದಲ್ಲಿ ಜಗನ್ನಾಥನ ಸೇವಕರು, ಅಲ್ಲಿ ಪೂಜಾರಿಗಳು, ನೈವೇದ್ಯ ಮಾಡೋರು, ಅವರೆಲ್ಲ ಹೋಗ್ತಾ ಇರ್ತಾರ. ಅವರು ಆಚೆ ಈಚೆ ನಡ್ಕೊಂಡು ಹೋಗ್ತಾರೆ, ಅವ್ರು ಬಿಸಿ. ಭಗವಂತನಿಗೆ ಈ ತರ ನೈವೇದ್ಯ ಈಗ ಆಗ್ಬೇಕು, ಟೈಮ್ ಆಗಿದೆ, ಈಗ 8 ಗಂಟೆಗೆ ಭಗವಂತನ ಇದಾಗ್ಬೇಕು, ಭೋಗ ಇದಾಗ್ಬೇಕು, 11:30ಗೆ ಭಗವಂತನ ರಾಜಭೋಗ ಆಗ್ಬೇಕು, 12 ಗಂಟೆಗೆ ಪೂಜೆ. ಈ ತರ ಭಕ್ತರು ಅಲ್ಲಿ ಅರ್ಚನಾ ಸೇವೆ ಇರೋರು, ಅವ್ರಿಗೆ ಬಹಳ ಟೈಮ್ ವಾಚ್ ಮಾಡ್ಕೊಂಡು ಅವ್ರು ಮಾಡ್ತಿರ್ತಾರೆ. ಸೊ ಹೀಗೆ ಅವ್ರ ಭಕ್ತರು ಇದರಲ್ಲಿ ಹೋಗ್ತಾ ಇದ್ದಾರೆ, ಪೂಜಾರಿಗಳು ಇವರೆಲ್ಲ. ನಾನು ಅವ್ರ ಮಧ್ಯೆಯಲ್ಲಿ ಹೋಗೋದು, ನಾನು ನೀಚ ಜಾತಿ, ನೀಚ ಸಂಖ್ಯೆ. ಸೊ ಹಾಗೆ ಅದಕ್ಕಾಗಿ ನಾನು ಚೈತನ್ಯ ಅರ್ಥ ಆಗುತ್ತೆ. ಅವ್ರು ಹೇಳೋದಂತಲ್ಲ, ಚೈತನ್ಯ ಮಹಾಪ್ರಭು ಹೇಳೋದು ಗೊತ್ತಾಗುತ್ತೆ ಯಾಕೆ ಸನಾತನ ಗೋಸ್ವಾಮಿ ಈಕೆ ಉದ್ದ ದಾರಿಯಿಂದ ಅವರು ಬರ್ತಾರೆ ಅಂದ್ರೆ. ಆತರ ಭಾವನೆ ಸಹಜವಾಗಿ ಇದೆ ಶುದ್ಧ ಭಕ್ತರಿಗೆ. ನಾವು ಮಾಡುವುದು, ಒಂದ್ಸಲ ನಾವು ತೋರಿಸ್ತೀವಿ ಆ ತರ, ಜನರು ಬಂದು ತುಂಬಾ ಹಂಬಲ್ ಒಂಥರ ಪ್ರಶಂಸೆ ಕೊಡ್ತಾರೆ. ಅದು ಏನ್ ಪ್ರಶಂಸೆ ಇಲ್ಲ, ನಮಗೆ ನೀವು ಸ್ವಲ್ಪ ಕೆದಕಿ, ನಮ್ಮ ಯಾರಾದರೂ ನಮಗೆ ತೆಗಳಿ, ಅವಾಗ ನಮ್ಮದೆಲ್ಲ ಹೊರಗೆ ನಮ್ಮದೇ ಹೊರಗೆ ಬರುತ್ತೆ. ಆಗ ನಾವು ಹೊರಗೆ ಕಾಣ್ಬೋದು ಒಂದ್ಸಲ ನಾವು ತುಂಬಾ ನಮ್ರವಾಗಿದ್ದೇವೆ, ತುಂಬಾ ನಾವೆಲ್ಲ ಗುಣಗಳಿದೆ. ಆದ್ರೆ ನಮ್ಮನ್ನು ಯಾರಾದ್ರೂ ಹೊಗಳ್ತಾ ಇದ್ರೆ ಸರಿ, ಅದು ತೆಗಳ್ಬಿಟ್ರೆ ಆಯ್ತು, ಮತ್ತೆ ನಮ್ಮದೆಲ್ಲ ಬರುತ್ತೆ ರಾಜಸ ಗುಣ, ತಾಮಸ ಗುಣ ಕಾಣುತ್ತೆ. ಇಲ್ಲಾಂದ್ರೆ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಕೆಲವರು ಇಷ್ಟ ಆಗುತ್ತೆ, ಕೆಲವರು ಇಷ್ಟ ಆಗೋದಿಲ್ಲ. ನಾವು ಮುಕ್ತ ಪುರುಷರಲ್ಲ, ಹಾಗಾಗಿ ನಾವು ದ್ವಂದ್ವ ನೋಡ್ತೇವೆ. ಒಬ್ಬರು ನಮ್ಗೆ ಇಷ್ಟ, ಒಬ್ಬರು ಸ್ನೇಹಿತರ, ಒಬ್ಬರು ವೈರಿ. ಸೊ ನಮ್ಮ ವೈರಿಗಳಂತ ನಮ್ಗೆ ಭಾವನೆ ಇರ್ತಾರೆ, ಅವ್ರನ್ನ ಸ್ವಲ್ಪ ಹೊಗಳಿದ್ರೆ ಸಾಕು, ನಮಗೆ ತುಂಬಾ ಅಸಮಾಧಾನ ಆಗ್ಬಿಡುತ್ತೆ ನಮಗೆ. ಸೊ ಹೀಗೆ ನಮ್ಮ ನಿಜವಾದ ನಮ್ರತೆಯನ್ನು ನೋಡ್ಬೋದು ವ್ಯಕ್ತಿಗಳು. ಆದ್ರೆ ಈ ತರ ಅಲ್ಲ. ಸನಾತನ ಗೋಸ್ವಾಮಿ, ಈ ತರ ಧ್ರುವ ಮಹಾರಾಜರು, ಪ್ರಹ್ಲಾದ ಮಹಾರಾಜರು, ನಾವ್ ಯಾರು ಹರಿದಾಸ್ ಠಾಕೂರರು, ಅವರು ನಿಜವಾಗ್ಲೂ ಅವರು ಆಳವಾಗಿ ಅವರ ವ್ಯಕ್ತಿತ್ವದಲ್ಲಿ ಆ ನಮ್ರ ಸ್ವಭಾವ ಇದೆ ಅವ್ರಿಗೆ. ಅದನ್ನು ನಾವು ನೋಡ್ಬೋದು. ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ, ಸೊ ಆಚಾರ್ಯರು, ಅವ್ರು ನಮ್ಗೆ ಚೈತನ್ಯ ಚರಿತಾಮೃತ ನೀವೆಲ್ಲ ಸಂಜೆ ಓದ್ತಾ ಇದ್ರ 5 ಗಂಟೆಗೆ ಆ ಪುಸ್ತಕ. ಸೊ ಅವರ ವಕ್ತಾರರು ಹೇಳ್ತಾರೆ, ಅವ್ರು ಹೇಳ್ತಾರೆ, ನಾನು ಹೇಗೆ ಅಂದ್ರೆ, ನಾನು ಒಂದು ಜಗಾಯ್ ಮದಾಯಕ್ಕಿಂತ ಪಾಪಿಷ್ಟ. ಮತ್ತೆ ಜಗಾಯ್ ಮದಾಯ್ ಅವರು ತುಂಬಾ ಎಲ್ಲಾ ಪಾಪಕರ್ಮಗಳು ತೊಡಗಿದವರು, ಗೂಂಡ ನಂಬರ್ 1 ಎಲ್ಲ. ಏನೇ ನಾವು ನೋಡ್ತೀವಿ ಇವತ್ತಿಗೆ ಹೇಳ್ತೇವೆ, ಇವತ್ತು ಯಾರು ನೋಡ್ತೀವಲ್ಲ ಅಪರಾಧಿಗಳು, ಈ ಕೊಲೆ ಮಾಡೋದು, ಮತ್ತೆ ಇನ್ನೊಬ್ಬರಿಗೆ ದರೋಡೆ ಮಾಡೋದು, ಇನ್ನೊಬ್ಬರಿಗೆ ಎಲ್ಲ ಅತ್ಯಾಚಾರ ಎಲ್ಲ ಏನೋ ಇದೆ, ಇದೆಲ್ಲ ಸಮಾಜದಲ್ಲಿ ಎಲ್ಲ ಮಾಡ್ತಾ ಇದ್ರು. ಅವ್ರು ಹೇಳ್ತಾರೆ, ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ, ಅವ್ರಿಗಿಂತ ನಾನು ಹೀನ, ಮುಯಿಸೆ ಪಾಪಿಷ್ಟ. ಆಮೇಲೆ ಇದರಲ್ಲಿ ನಮ್ಮ ಮಲದಲ್ಲಿರುವ ಕ್ರಿಮಿಗಳು ಅದಕ್ಕಿಂತ ಕೆಳಗೆ ಅಂತ ಹೇಳ್ತಾರೆ. ಸೊ ಆತರ ಜನ್ಮ ಸಿಗುತ್ತೆ ಒಂದೊಂದ್ಸಲ, ಏನ್ ಮಾಡೋದು, ನಮ್ಮ ಕರ್ಮದಿಂದ ಸಿಗ್ಬಹುದು ನಮ್ಗೆ. ಸೊ ಆ ಜನ್ಮ ತುಂಬಾ ಹೀನ ಜನ್ಮ, ಮಲದಲ್ಲಿರುವ ಕ್ರಿಮಿಗಳು. ಸೊ ಅವ್ರು ಹೇಳ್ತಾರೆ, ನಾನು ಮಲದಲ್ಲಿರುವ ಕ್ರಿಮಿಗಿಂತ ತುಚ್ಛನು ನಾನು, ಮತ್ತೆ ಜಗಮದಕ್ಕಿಂತ ಪಾಪಿಷ್ಟ. ಯಾರಾದ್ರೂ ನನ್ನ ಹೆಸರು ತೆಗೆದ್ರೆ ಅವರೆಲ್ಲ ಪುಣ್ಯಗಳು ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ ಅವ್ರ ಆಚಾರ್ಯ.
ಅವ್ರ ಹೆಸರು ಆಚಾರ್ಯ, ನಾವು ಭಗವಂತನ ಹೆಸರನ್ನು ಹೇಳ್ತೇವೆ, ಹಾಗೆ ನಾವು ಭಗವಂತನ ಶುದ್ಧ ಭಕ್ತರ ಹೆಸರು ಕೂಡ ಹೇಳ್ತೇವೆ. ನಾವು ಜೈವಾಣಿ ಘೋಷಣೆ ಮಾಡ್ತೇವೆ, ಜೈ ಪ್ರಭುಪಾದ, ಜೈ ಪ್ರಭುಪಾದ, ಜೈ ಪ್ರಭುಪಾದ. ಯಾಕೆ ಹೇಳ್ತೇವೆ? ಯಾಕಂದ್ರೆ ಅದು ನಮಗೆ ಪರಿಶುದ್ಧ ಆಗತ್ತೆ. ಅವ್ರ ನೆನೆಸ್ಕೊಂಡ್ರೆ ನಮಗೆ ನಮಗೆ ನಾವು ಭಕ್ತಿಯಲ್ಲಿ ನಾವು ಭಗವಂತನ ಕೃಪೆಯನ್ನು ಪಡೆಯುತ್ತೇವೆ. ಯಾಕಂದ್ರೆ ಶುದ್ಧ ಭಕ್ತರು, ಮಧ್ವಾಚಾರ್ಯ, ರಾಮನಾಚಾರ್ಯ ಶುದ್ಧ ಭಕ್ತ, ಅವ್ರ ಹೆಸರನ್ನು ತೆಗೆದರೆ ಅದು ನಮಗೆ ಅವ್ರನ್ನ ಸ್ಮರಣೆ ಮಾಡಿದ್ರೆ ಅದು ಅಷ್ಟು ಪ್ರಶಂಸನೀಯ. ಆದ್ರೆ ಈ ಆಚಾರ್ಯರು ಹೇಳ್ತಾರೆ, ಯಾರಾದ್ರೂ ನನ್ನ ಹೆಸರು ತೆಗೆದುಕೊಂಡ್ಬಿಟ್ರೆ ಅವರಲ್ಲಿರೋ ಎಲ್ಲ ಪುಣ್ಯ ಹೋಗ್ಬಿಡುತ್ತೆ. ಅವರು, ಯಾಕಂದ್ರೆ ನಾನು ಅಷ್ಟು ಪಾಪಿಷ್ಟನು ಅಂತ ಹೇಳ್ತಾರೆ. ಸೊ ಹೀಗೆ ಆಚಾರ್ಯರಿದ್ದಾರೆ, ಹೀಗೆ ಶುದ್ಧ ಭಕ್ತರು, ಅವರ ಮನೋಭಾವ ಹೀಗಿದೆ. ಅರ್ಜುನ ಮತ್ತೆ ಪಾಂಡವರು ಹಾಗೆ ಹೇಳ್ತೀವಲ್ಲ, ಧರ್ಮರಾಜನು ಆ ಯುದ್ಧ ಆದ್ಮೇಲೆ, ಇವಾಗ ಗೀತಾ ಜಯಂತಿ 18 ದಿವಸ ಆದ್ಮೇಲೆ ಭಗವಂತನು ಆ ಅರ್ಜುನನ ಮೊದಲಿಗೆ ನನಗ್ ಬೇಡ ರಾಜ್ಯ, ಇವ್ರು ದುರ್ಯೋಧನನು ಒಳ್ಳೆ ಮಾಡ್ತಾ ಇದ್ದಾನೆ, ಒಳ್ಳೆ ರಾಜ್ಯಭಾರ ಮಾಡ್ತಾನೆ, ಅವನೇ ಮಾಡ್ಲಿ, ನನಗ್ ಬೇಡ, ನಾನು ಹೋಗ್ಬಿಡ್ತೇನೆ ಕಾಡಿಗೆ. ಆಮೇಲೆ ಕೊನೆಗೆ ಇದೆಲ್ಲ ಆದ್ಮೇಲೆ ಧರ್ಮರಾಜನು, ಅಯ್ಯೋ ನನ್ನಿಂದ ಇಷ್ಟು ಎಲ್ಲ ಆಯ್ತು, ಸೊ ಇಲ್ಲ ಕೆಲದಕ್ಕೂ ಕಾರಣಕರ್ತ ನಾನೇ, ನಾನು ಇಷ್ಟು ಪಾಪಿಷ್ಟನು, ನಾನು ರಾಜನಾಗ್ಬೇಕಾ, ಮಹಾರಾಜನಾಗ್ಬೇಕಾ. ಇದು ಶುದ್ಧ ಭಕ್ತರ ಮನಸ್ಥಿತಿ. ಸುಧಾಮ ಬ್ರಾಹ್ಮಣ ಕೂಡ ಹೇಳ್ತಾರೆ, ಸುಧಾಮ ಬ್ರಾಹ್ಮಣ ಕೃಷ್ಣನ ಭೇಟಿ ಮಾಡಿ ವಾಪಸ್ಸು ಹೋಗ್ತಾ ಇರ್ತಾರೆ. ಅವಾಗ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ, ಕೃಷ್ಣ ಪರಮಪುರುಷ, ನನಗೆ ಅಷ್ಟು ಸತ್ಕಾರ ಕೊಟ್ಟದ್ದು, ಅಷ್ಟು ನನ್ನನ್ನು ಆಲಂಗಿಸಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ರುಕ್ಮಿಣಿ ದೇವಿ, ಅವರು ನನಗೆ ಇದು ಚಾಮರ ಸೇವೆ ಮಾಡ್ತಾ ಇದ್ರು. ಸೊ ಅವ್ರು ಏನ್ ಹೇಳ್ತಾರೆ, ಕ್ವಾಹಂ ದರಿದ್ರ ಪಾಪಿಯಾನ್ ಕ್ವ ಕೃಷ್ಣ ಶ್ರೀನಿಕೇತನ್. ಅವ್ರು ಹೇಳ್ತಾರೆ, ನಾನು ಒಬ್ಬ ದರಿದ್ರನು. ಯಾಕಂದ್ರೆ ಅವ್ರು ಅಷ್ಟು ಬಡತನದಲ್ಲಿದ್ರು. ಬಡತನ ಅಂದ್ರೂ ಕೂಡ ಒಂದು ನಮ್ಮ ಪಾಪ ಇದೆ, ಹಿಂದೆ ಜನ್ಮದ ಪಾಪದ ಒಂದು ಪ್ರಭಾವದಿಂದ ಈ ತರ ಆಗೋದು. ಸೊ ಅವ್ರು ಹೇಳ್ತಾರೆ, ನಾನು ದರಿದ್ರನು, ನಾನು ದರಿದ್ರನು, ನಾನು ಕ್ವಾಹಂ ದರಿದ್ರ ಪಾಪಿಯಾನ್, ನಾನೊಂದು ಪಾಪಿ. ಅವರು ಕೂಡ ಹಾಗೆ, ಯಾರು ಸುಧಾಮ ಬ್ರಾಹ್ಮಣ ಯೋಚನೆ ಮಾಡೋದು. ಆದರೆ ಕೃಷ್ಣ ಎಲ್ಲಿ? ಕ್ವ ಕೃಷ್ಣ ಶ್ರೀನಿಕೇತನ. ಕೃಷ್ಣನು ಪರಮಪುರುಷನು, ಶ್ರೀನಿಕೇತನ, ಅವನು ಮಹಾಲಕ್ಷ್ಮಿ ಅವರ ನಿವಾಸ, ಅವರ ಹೃದಯ ಮೇಲೆ ವಾಸ ಮಾಡೋದು. ಸ್ವಂತ ಭಗವಂತನು ಅವನೆಲ್ಲಿದ್ದಾನೆ, ನಾನೆಲ್ಲಿದ್ದಾನೆ. ಆದ್ರೆ ಆ ಭಗವಂತನು ನನ್ನನ್ನು ಅವನು ಆಲಂಗಿಸಿದಾರಲ್ವ, ಅವನು ಅಂತ ಸ್ಮರಣೆ ಮಾಡೋಣ. ಇದೆಲ್ಲ ಶುದ್ಧ ಭಕ್ತರ ಚಿಂತನೆ, ಅವರ ಸಹಜವಾಗಿ ಅವರ ನಮ್ರ ಸ್ವಭಾವ. ಸೊ ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದೆ, ಒಂದೊಂದ್ಸಲ ಕೃಷ್ಣ ನಮಗೆ ಇತರ ಭಕ್ತರಿಗೆ ಒಂದು ಇದು ಬಂದಾಗ, ಅಹಂಕಾರ ಜಮ ಬಂದಾಗ ಕೃಷ್ಣ ಅದನ್ನು ಸರಿ ಮಾಡ್ತಾನೆ. ಹೇಳ್ತಾರೆ ರಾಸಲೀಲೆಯಲ್ಲಿ ಗೋಪಿಕೆಯರು ಆಕ್ಚುಲಿ ಶುದ್ಧ ಭಕ್ತರು, ಆದರೂ ಒಂದು ಕ್ಷಣ, ಜಸ್ಟ್ ಒಂದು ಥಾಟ್ ಅಷ್ಟೇ, ಅವರೇನು ಆಕ್ಷನ್ ಅಲ್ಲಿ ಅವರು ಗರ್ವಿಯಾಗಿ ಅಹಂಕಾರಿಯಾಗಿರ್ಲಿಲ್ಲ. ಆದ್ರೆ ಅವ್ರು ಯೋಚನೆ ಮಾಡಿದ್ದು, ಈ ವಿಶ್ವದಲ್ಲೇ ಎಷ್ಟೋ ಜನ ಇದ್ದಾರೆ, ಎಷ್ಟೋ ಭಕ್ತರಿದ್ದಾರೆ, ಎಷ್ಟೋ ಹೆಂಗಸರಿದ್ದಾರೆ, ಆದರೆ ನಾವು ಎಷ್ಟು ಭಾಗ್ಯವಂತರು, ನಾವು ಕೃಷ್ಣನೊಟ್ಟಿಗೆ ನಾವು ಈ ರಾಸಂಗತಿಯಲ್ಲಿ. ಸೊ ಹೇಳ್ತಾರೆ, ಸ್ವಲ್ಪ ಅವ್ರಿಗೆ ಅಹಂಕಾರ ಜಂಬ ಬಂದದ್ದೇ, ಕೃಷ್ಣನು ಅದೃಶ್ಯನಾಗ್ಬಿಡ್ತಾನೆ. ಮತ್ತೆ ರಾಧಾರಾಣಿ ಒಬ್ಬರನ್ನೇ ಕರ್ಕೊಂಡು ಹೋಗ್ತಾನೆ, ಶ್ರೀಮತಿ ರಾಧಾಮಾಯಿ. ಸೊ ಅವರು ಕೂಡ ಒಂದ್ಸಲ ಸ್ವಲ್ಪ ಅವ್ರಿಗೂ ಯೋಚನೆ ಬಂದದ್ದೇ, ನಾನು ಸ್ಪೆಷಲ್, ಗೋಪಿಕೆಯರಲ್ಲೂ ಕೂಡ ನಾನು ಸ್ಪೆಷಲ್, ನಾನು ಎಲ್ಲ ಲಕ್ಷ್ಮಿಯರಲ್ಲೂ ಕೂಡ ಆದಿಲಕ್ಷ್ಮಿ ರಾಧಾರಾಣಿ, ಸೊ ಅವ್ರು ಸ್ಪೆಷಲ್, ಅವ್ರು ಡೆಫಿನೆಟ್ಲಿ. ಆದರೂ ಕೂಡ ಅವ್ರ ಆತರ ಚಿಕ್ಕ ಒಂದು ಇದೆ, ಸ್ಪ್ಲಿಟ್ ಸೆಕೆಂಡ್ ಬಂತೇನೋ, ನ್ಯಾನೋ ಸೆಕೆಂಡ್ ಬಂತೇನೋ ಅವ್ರಿಗೆ ಯೋಚನೆ ಬಂದದೇ. ಕೃಷ್ಣ ಹೇಳ್ತಾರೆ, ಅವರಿಂದ ಕೂಡ ಅದೃಶ್ಯನಾಗ್ಬಿಡ್ತಾನೆ ಕೃಷ್ಣ. ಮತ್ತೆ ಎಲ್ಲರೂ ಕೂಡ ಅವರು ಅಯ್ಯೋ ಕೃಷ್ಣ, ಯಾಕೆ ನಮ್ ತಪ್ಪಾಯ್ತು, ನಾವು ಗರ್ವಿತ ಅಹಂಕಾರವಾಗಿ ನಾವು ಈ ತರ ವರ್ತನೆ ಮಾಡಿದ್ವಿ, ನಮ್ಮನ್ನ ಬಿಟ್ಟು ಹೋಗ್ಬೇಡ. ಮತ್ತೆ ಅವ್ರಿಗೆ ಪ್ರಾರ್ಥನೆ. ರುಕ್ಮಿಣಿ ದೇವಿನೂ ಹಾಗೆ ಹೇಳ್ತಾರೆ, ಅವರು ಕೃಷ್ಣನು ಅವ್ರ ಜೊತೆ ಒಂದು ಸಲ ತುಂಬಾ ತೀಕ್ಷ್ಣವಾಗಿ ಮಾತಾಡೋದು, ಒಂದು ಲೀಲೆ ಇದೆ. ಅದು ಕೃಷ್ಣ ಹೇಳೋದು ರುಕ್ಮಿಣಿ ದೇವಿಗೆ, ನನ್ನನ್ನು ಯಾಕೆ ನೀನು ಮದುವೆ ಆಗಿದ್ದು, ನೀನು ಶಿಶುಪಾಲನಿದ್ದ, ಅವನು ನನ್ನ ಕುಲ ಇಲ್ಲ, ನನ್ನ ಗೋತ್ರ ಇಲ್ಲ, ನನ್ನ ಬಗ್ಗೆ ಏನೂ ಇಲ್ಲ, ನಾನು ಎಲ್ಲೋ ಇದು ವೃಂದಾವನದಲ್ಲಿ ವೈಶ್ಯರ ಇದರಲ್ಲಿ ಅಲ್ಲೆಲ್ಲೋ ಗೋಬಾಲಕನಾಗಿ ಇದ್ದದ್ದು, ನನ್ಗೆ ಯಾವ್ದು ಕೂಡ ಸ್ಥಿರವಾಗಿಲ್ಲ, ನನ್ನ ಸ್ಥಿತಿನೇ, ನಾನು ಸ್ಥಿರವಾದ ಮನುಷ್ಯನೇ ಅಲ್ಲ ನಾನು. ಹಾಗೆ ಕೃಷ್ಣನಾಗೆಲ್ಲ ಒಂದು ಸಲ ತುಂಬಾ ಇದಾಗಿ ಮಾತಾಡ್ತಾರೆ ರುಕ್ಮಿಣಿ ದೇವಿ. ಅದ್ರ ಹಿನ್ನೆಲೆ ಯಾಕೆ ಅಂದ್ರೆ ಹೇಳ್ತಾರೆ, ರುಕ್ಮಿಣಿ ದೇವಿಗೆ ಸ್ವಲ್ಪ ಬಂದಿರುತ್ತಂತೆ. ಯಾಕೆ ರುಕ್ಮಿಣಿ ದೇವಿ ಯಾವಾಗ್ಲೂ ಕೃಷ್ಣನಿಗೆ ವಿನೀತವಾಗಿ, ಎಲ್ಲ ರಾಣಿಯರಲ್ಲಿ ಉತ್ತಮ ರಾಣಿ, ಮಹಾರಾಣಿ. ಸೊ ಹಾಗೆ ಅವ್ರಿಗೂ ಕೂಡ ಸ್ವಲ್ಪ ಇದಿರುತ್ತೆ ಅವ್ರಿಗೆ, ಕೃಷ್ಣನು ನನ್ನನ್ನು ಬಿಟ್ಟು ಹೋಗೋದಿಲ್ಲ, ವಿಶೇಷತಃ ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಸೊ ಅದಕ್ಕೆ ಕೃಷ್ಣನು ಈ ರೀತಿ ಆ ಒಂದು ಸನ್ನಿವೇಶ ಅವರಿಗೆ ಅದು ಮಾಡೋದು. ಸೊ ಕೃಷ್ಣ ಪರಮಪುರುಷ, ಸೊ ಅವರು ಕೂಡ ಆ ದಿವ್ಯ ಗುಣದಲ್ಲಿ ಇದ್ದಾನೆ ಭಗವಂತನು. ಸೊ ಹಾಗೆಯೇ ತನ್ನ ಭಕ್ತರಲ್ಲೂ ಕೂಡ ಭಗವಂತನು ಆ ದಿವ್ಯ ಗುಣಗಳನ್ನು ವ್ಯಕ್ತಪಡಿಸ್ತಾನೆ, ಮತ್ತು ಅದು ವ್ಯಕ್ತವಾಗಿ ಅದು ಹಾಗೆ ಇರೋ ರೀತಿಯಲ್ಲಿ ಸ್ಥಿರವಾಗಿರೋದಕ್ಕೆ ಭಗವಂತನು ರಕ್ಷಣೆ ಕೂಡ ಮಾಡ್ತಾನೆ. ಸೊ ನಮ್ಮ ಸಂಸ್ಥಾಪಕ ಆಚಾರ್ಯರೇ ಇದ್ದಾರೆ ಶ್ರೀಲ ಪ್ರಭುಪಾದರು, ನಮ್ರತೆ, ಅವರು ಹ್ಯುಮಿಲಿಟಿ, ಗರ್ವವಿಲ್ಲದೆ ಅವರು. ಸೊ ಎಷ್ಟೋ ಇನ್ಸ್ಟೆನ್ಸಸ್ ಇದೆ, ಅವರ ಶಿಷ್ಯರು ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ಒಂದು ಇನ್ಸ್ಟೆನ್ಸ್ ನನಗೆ ಈಗ ನನಗೆ ಬರೋದು ಅಂದ್ರೆ,
ಪ್ರಭುಪಾದರು ಎಲ್ಲೋ ಪ್ರವಚನ ಕೊಡುವಾಗ ಅನ್ಸುತ್ತೆ. ಪ್ರಭುಪಾದರು ಸ್ವೀಡನ್ ಅಲ್ಲೇನೋ ಅನ್ಸುತ್ತೆ ಮೋಸ್ಟ್ಲಿ. ಸೊ ಇಲ್ಲಿ ಬಹಳ ಇದಾಗಿ ಪ್ರಭುಪಾದರು ಆಚಾರ್ಯರಂದ್ರೆ ಪ್ರಚಾರ ಮಾಡೋರು ತುಂಬಾ ಇದಾಗಿ ಮಾಡ್ತಾರೆ, ಕರುಣೆಯಿಂದ, ಆದ್ರೆ ತುಂಬಾ ಇದರಿಂದ ಮಾಡ್ತಾರೆ. ಸೊ ಆಚಾರ್ಯರು ಹೇಳುವಾಗ ಎಲ್ಲ ಜನರು ಈಗ ಮೊದಲನೇ ಇದು ಮಟ್ಟನೂ ಇಲ್ಲ, ಎರಡನೇ ಮಟ್ಟನೂ ಇಲ್ಲ, ಎಲ್ಲ 4ನೇ 5ನೇ ಮಟ್ಟ ಜನರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ ಗುಣಗಳು ನಮ್ಮಲ್ಲಿ ಇಲ್ಲ. ಸಮ, ದಮ, ತಪ, ಶೌಚ ಎಲ್ಲ ಎಲ್ಲಿ ಕಲಿಯುಗದಲ್ಲಿ ಎಲ್ಲ ನಾವು ಶೂದ್ರರೇ, ಕೆಲವು ಶೂದ್ರ ಸಂಭವ. ಆ ಶೂದ್ರ ಗುಣಗಳು ಇಲ್ಲ ನಮ್ಮಲ್ಲಿ. ಶೂದ್ರ ಕೂಡ ಎಷ್ಟೋ ಅರ್ಹತೆಗಳು. ಹಾಗೆ ಆಚಾರ್ಯರು ಹೇಳ್ತಾ ಎಲ್ಲರೂ ಕೂಡ ರಾಸ್ಕಲ್ಸ್, ಫುಲ್ಸ್ ಅಂಡ್ ರಾಸ್ಕಲ್ಸ್, ಮೂರ್ಖರು ಎಲ್ಲ ಅಂತ ಹೇಳುವಾಗ ಯಾರೋ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಎದ್ದು ನಿಂತು, ಓ ಸ್ವಾಮೀಜಿ, ನೀವೆಲ್ಲ ದೊಡ್ಡ ವ್ಯಕ್ತಿ ಏನಾ, ನೀವು ಯಾವ ದರ್ಜೆಗೆ ಸೇರ್ತೀರಾ? ಯಾಕಂದ್ರೆ ಪ್ರಭುಪಾದರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್. ಸೊ ಅಂದ್ರೆ ನೀವು ಫಸ್ಟ್ ಕ್ಲಾಸ್ ನೀವು ಅಂತ ಹುಡುಗ ಕೇಳಿದ್ರು. ಆ ರೀತಿಯಲ್ಲಿ ನೀವು ಯಾವ್ದು ಇದು ಅಂತ. ಸೊ ಹೇಳ್ತಾರೆ, ಒಂದು ಕ್ಷಣ ಪ್ರಭುಪಾದರು ಸೈಲೆಂಟ್ ಆದಂತೆ. ಮತ್ತೆ ಪ್ರಭುಪಾದರು ಹೇಳಿದ್ರು, ನಾನು 10th ಕ್ಲಾಸ್ ಅಂತ ಹೇಳಿ. ಸೊ 10th ಕ್ಲಾಸ್ ಅಂದ್ರೆ ನಾನು ಈ ಎಲ್ಲ 4 ಕ್ಲಾಸ್ಗೆ ನಾನು ಅವ್ರಿಗೆ ಎಲ್ಲರಿಗೂ ನಾನು ಸೇವಕನು. ನಾನು ಅವರು ಆಚಾರ್ಯರಾಗಿ, ಕೃಷ್ಣನ ಪ್ರತಿನಿಧಿಯಾಗಿ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ರೆ ಅವ್ರ ಭಾವನೆ, ಅವರು ಸಹಜವಾಗಿ ನಾನು 10th ಕ್ಲಾಸ್. ಸೊ ಮತ್ತೆ ಅವ್ರ ಶಿಷ್ಯರು ಹೇಳ್ತಾರೆ, ಅವ್ರು ಹೇಳುವಾಗ ಪ್ರಭುಪಾದದಿಂದ ಕಣ್ಣಿಂದ ನೀರು ಬಂತಂತೆ, ಸುರಿತಾರೆ ಅಂದ್ರೆ ಸಹಜವಾಗಿ ಆಚಾರ್ಯರು ಆ ನೆಲೆಯಲ್ಲಿ ಹೇಳ್ತಾರೆ. ಸೊ ಒಂದ್ ಕಡೆ ಇನ್ನೊಂದು ಪ್ರಭುಪಾದ ಅವರ ಇವರು ಅನ್ಸುತ್ತೆ, ಅವ್ರ ಫ್ರೆಂಡ್ ಒಬ್ರು ಡಾಕ್ಟರ್ OBL ಕಪೂರ್, ಅವರಿಗೆ ಪ್ರಭುಪಾದರು ಅವ್ರು ಹೇಳ್ತಾರೆ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ. ಪ್ರಭುಪಾದರು ಹೇಳ್ತಾರೆ, ನಾನು ಒಂದು ಫಾರ್ಮುಲಾ ಕಂಡುಹಿಡಿತಾ ಇದ್ದೀನಿ ನಾನು. ಈ ಫಾರ್ಮುಲಾ ಇಂದ, ಈಗ ಪ್ರಭುಪಾದ ಫಾರ್ಮಸಿ ಇಟ್ಕೊಂಡಿದ್ರು, ಪ್ರಯಾಗ್ ಫಾರ್ಮಸಿ. ಸೊ ಇವರು ಡಾಕ್ಟರ್ OBL ಕಪೂರ್, ಅವರ ಗಾಡ್ ಬ್ರದರ್. ಸೊ ಪ್ರಭುಪಾದ, ನಾನು ಫಾರ್ಮುಲಾ ಕಂಡುಹಿಡಿತಾ ಇದ್ದೇನೆ, ಈ ಫಾರ್ಮುಲಾ ಇಂದ ಹೇಗೆ ವಿಶ್ವದ ಪೂರ್ತಿ ಕೃಷ್ಣ ಸಂದೇಶವನ್ನು ಪ್ರಚಾರ ಮಾಡಬಹುದು, ಎಲ್ಲರೂ ಭಕ್ತಿಯನ್ನು ಸ್ವೀಕರಿಸ್ತಾರೆ. ಸೊ ಈ ರೀತಿ ಏನೋ ಹೇಳಿರ್ತಾರೆ ಅನ್ಸುತ್ತೆ. ಎಕ್ಸಾಕ್ಟ್ ನೀವು ಹೇಳಿ, ನಾನು ಎಕ್ಸಾಕ್ಟ್ ಮರ್ತಿದ್ದೀನಿ ಏನು ಅಂತ. ಬಟ್ ಎನಿವೆ, ಸೊ ನಂತರ ಅವ್ರು ಹೇಳ್ತಾರೆ, ನನಗೆ ಫಾರ್ಮುಲಾ ಕಂಡುಹಿಡಿದಾರೆ, ಸಿಕ್ಬಿಡ್ತು ಫಾರ್ಮುಲಾ ಅಲ್ಲಿ. ಏನು ಮಾಡ್ಬೇಕು ಅಂತ. ಏನ್ ಫಾರ್ಮುಲಾ ಅಂದ್ರೆ, ತೃಣಾದಪಿಸು ನೀಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ. ಸೊ ನಾವು ನಮ್ಮ ಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು, ನಾವು ತುಂಬಾ ತುಚ್ಛರು, ಮತ್ತೆ ತೃಣಾದಪಿಸು ತರೋರಪಿ ಸಹಿಷ್ಣುನ, ಎಲ್ಲ ಸಹನೆಯನ್ನು ಬೆಳೆಸ್ಕೊಂಡು ಮತ್ತೆ ನಾವು ಬೇರೆಯವ್ರಿಗೆಲ್ಲ ಸೂಕ್ತ ಮರ್ಯಾದೆಯನ್ನು ಕೊಡ್ತಾ, ನಾವು ವೈಯಕ್ತಿಕವಾಗಿ ಏನು ಅಪೇಕ್ಷಿಸದೆ ಮಾಡಿದ್ರೆ ನಾವು ಸದಾ ನಾವು ಭಗವಂತನವನ್ನು ಕೀರ್ತಿಸಬಹುದು, ನಮ್ಮ ಪರಿಪೂರ್ಣತೆ ಆಗುತ್ತೆ. ಮತ್ತೆ ಇದೇ ಒಂದು ಶಕ್ತಿಯಿಂದ, ಆ ಕೃಷ್ಣ ಶಕ್ತಿಯಿಂದ, ಕೃಪೆಯಿಂದ ನಾವು ಬೇರೆಯವ್ರಿಗೂ ಕೂಡ ಇದನ್ನು ಕೊಡ್ಬೋದು. ನನಗೆ ಸಿಕ್ಬಿಡ್ತು, ಫಾರ್ಮುಲಾ ಸಿಕ್ಬಿಡ್ತು, ನಾನು ಕಂಡು ಹಿಡಿದು ಬಿಟ್ಟೆ. ಎನಿವೆ, ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಇನ್ನೇನಾದ್ರೂ ಹೇಳ್ಬೇಕು ಅಂದ್ರೆ, ಸೇರಿಸ್ಬೇಕು ಅಂದ್ರೆ ಸೇರಿಸ್ಬೋದು. ಓಕೆ, ನೀವು ಮಾತಾಡೋದು ನಾನು ಕೇಳ್ತಾ ಇಲ್ಲ, ಒಂದು ನಿಮಿಷ. ಯಾರಾದ್ರೂ